ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲರಿಗೂ ಗುಡ್ ಈವ್ನಿಂಗ್. ಚೆನ್ನಾಗಿದ್ದೀರಾ? ಓಕೆ. ಕನ್ನಡ ಎಲ್ಲರಿಗೂ ಅರ್ಥ ಆಗುತ್ತೆ? ಪರವಾಗಿಲ್ಲ. ಓಕೆ. ಬೈಬಲ್ ಇದ್ದೀರಾ? ಒಂದು ಇಲ್ಲ. ಈಗ ದೇವರ ವಾಕ್ಯ ಬೋಧಿಸಬೇಕಲ್ವಾ? ನೀವೆಲ್ಲಿ ಓದ್ತೀರಾ? ಅವಾಗ ತಂದಿಲ್ಲ. ಅಷ್ಟೊಂದು ಎಜುಕೇಟೆಡ್ ಇಲ್ಲ. ಇರ್ಬೋದು, ಬರೋದಿಲ್ಲ ಅನ್ಸುತ್ತೆ. ಬರಹ ಗೊತ್ತಿಲ್ಲ. ಇರಲಿ, ಪರವಾಗಿಲ್ಲ. ಪ್ರಾರ್ಥಿಸೋಣ ನಿಮಗೆ ಬೇಗ ಓದು ಬರಹ ಬರಲಿ, ಬೈಬಲ್ ತಗೊಂಡು ಓದಲಿ, ದೇವರನ್ನ ತಿಳ್ಕೊಳ್ಳಿ, ಸ್ವರ್ಗ ಸಾಮ್ರಾಜ್ಯ ಸೇರಲಿ ಅಂತ. ಓಕೆ. ನೋಟ್ಸ್ ಪುಸ್ತಕ ಏನಾದರೂ ಇದೆಯಾ? ಬರ್ಕೊಳ್ಳಿಕ್ಕೆ ಏನಾದರೂ ಬರ್ಕೊಳ್ಳಿಕ್ಕೆ ಇದೆ ಕೆಲವರ ಹತ್ರ. ಇರಲಿ, ಪರವಾಗಿಲ್ಲ. ಅಂದ್ರೆ ಒಂದು ಎಕ್ಸ್ಕ್ಯೂಸ್ ಅಲ್ಲ. ನೆಕ್ಸ್ಟ್ ಟೈಮ್ ಬರಬೇಕು. ನಾಳೆ ಬರುವಾಗ ಬೈಬಲ್ ಇರುವವರು ಎನಿ ಲ್ಯಾಂಗ್ವೇಜ್ ನಿಮಗೆ ಯಾವುದು ಇದೆಯೋ ಅದು. ಆಯ್ತಾ? ಆಮೇಲೆ ಒಂದು ನೋಟ್ಸ್ ಪುಸ್ತಕ, ಪೆನ್ನು ತೆಗೆದುಕೊಂಡು ಬನ್ನಿ. ಅದು ಒಂದು ರೀತಿ ನಿಧಿ ಶೇಖರಿಸಿದ ಹಾಗೆ ನಿಮ್ಮ ಜೀವನಕ್ಕೆ, ನಿಮ್ಮ ಭವಿಷ್ಯಕ್ಕೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮಕ್ಕಳಿಗೆ ದುಡ್ಡು ಮಾಡ್ತೀವಲ್ವ ನಾವು? ದುಡಿತೀವ? ಯಾಕೆ ದುಡಿತೀವಿ ಹೇಳಿ? ನಾವು ದುಡಿಮೆ ಮಾಡ್ತೀವಲ್ಲ, ಯಾಕೆ ದುಡಿಯೋದಿಲ್ವ? ಯಾರು ಮಾಡ್ತೀವ? ಯಾಕೆ? ಹಲೋ, ಮಾತಾಡಿ, ಪರವಾಗಿಲ್ಲ. ದುಡ್ಡು ಮಾಡ್ತೀವಲ್ಲ, ಯಾಕೆ? ಜಾಬ್ ಹೋಗಲ್ವ ನಾವು? ಯಾಕೆ ಹೋಗ್ತೀವಿ? ಹಣ ಯಾಕೆ? ಒಳ್ಳೆ ರೀತಿಯ ಜೀವನ ಮಾಡಲಿಕ್ಕೆ. ಹಣ ಇದ್ದವರು ಒಳ್ಳೆ ರೀತಿಯಲ್ಲಿ ಜೀವಿಸ್ತಾ ಇದ್ದಾರಾ? ಖಂಡಿತ ಇಲ್ಲ. ಒಳ್ಳೆ ರೀತಿಯ ಜೀವನ ಮಾಡಲಿಕ್ಕೆ ಹಣ ಬೇಕಾಗಿಲ್ಲ. ಅದು ನಮ್ಮ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ದುಡ್ಡು ಇದ್ದರೆ ಲೈಫ್ ಚೆನ್ನಾಗಿರ್ತದೆ, ಹೆಂಡತಿ ಮಕ್ಕಳು ಚೆನ್ನಾಗಿರ್ತಾರೆ, ಜೀವನ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ರೀತಿಯಲ್ಲಿ ನಾವು ಬದುಕಬಹುದು, ನೆಮ್ಮದಿಯಾಗಿ ಬದುಕಬಹುದು. ಒಳ್ಳೆ ಹಣ ಇದ್ರೆ, ಒಳ್ಳೆ ಸಂಪಾದನೆ ಇದ್ರೆ ನಾವು ದುಡಿಲಿಕ್ಕೆ ಹೋಗೋದು. ಇಲ್ಲಿ ಕಡಿಮೆ ಸ್ಯಾಲರಿ ಅಂತ ಈ ದೇಶ ಬಿಟ್ಟು ಬೇರೆ ದೇಶಕ್ಕೆಲ್ಲ ಹೋಗ್ತೀವಿ ನಾವು. ಆದರೆ ದುಡ್ಡು ಏನೋ ಸಿಗುತ್ತೆ, ಕೆಲವು ಟೈಮ್ ವಾಪಸ್ ಬಂದಾಗ ಹೆಂಡತಿ ಮಕ್ಕಳು ಸಿಗೋದಿಲ್ಲ, ಕುಟುಂಬ ಸಿಗೋದಿಲ್ಲ, ಏನೇನೋ ಆಗಿರುತ್ತೆ. ಎಷ್ಟೋ ಕುಟುಂಬಗಳು ಒಡೆದು ಹೋಗಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ಹಣದಿಂದ ಏನು ಸಾಧಿಸೋಕ್ಕಾಗೋದಿಲ್ಲ. ಆದರೆ ಇವತ್ತು ಅದಕ್ಕಿಂತ ಬೆಲೆ ಇರೋದು ಯಾವುದಕ್ಕೆ ಗೊತ್ತಾ? ದೇವರ ವಾಕ್ಯಕ್ಕೆ. ನಮ್ಮ ದೃಷ್ಟಿಯಲ್ಲಿ ಅಲ್ಲ, ಲೋಕದ ದೃಷ್ಟಿಯಲ್ಲಿ ಅಲ್ಲ, ದೇವರ ದೃಷ್ಟಿಯಲ್ಲಿ ಹೆಚ್ಚು ಬೆಲೆ ಇರೋದು ದೇವರ ವಾಕ್ಯಕ್ಕೆ. ಕೀರ್ತನೆ 119ರಲ್ಲಿ 72ನೇ ವಾಕ್ಯ, ಸಾಮ್ಸ್ 119 ವರ್ಸ್ 72. ಕೀರ್ತನೆ 119 ವಾಕ್ಯ 72. ಕೊಂಕಣಿ ಬೈಬಲ್ ಇರುವವರು ಕೊಂಕಣಿಯಲ್ಲಿ ಓದಿ, ಇಂಗ್ಲಿಷ್ ಓದಿ, ಕನ್ನಡ ಇರುವವರು ಕನ್ನಡದಲ್ಲಿ ಓದಿ, ಯಾವುದಾದ್ರೂ ಭಾಷೆಯಲ್ಲಿ ಓದಿ, ಪರವಾಗಿಲ್ಲ. ಈ ಊರವರು ಓದಿ, ಬೇರೆಯವರು ಆಮೇಲೆ ಓದಿ. ಫಸ್ಟ್ ಪ್ರಯಾರಿಟಿ ನಿಮಗೆ, ನಿಮ್ಮ ಊರಿಗೆ. ಆಮೇಲೆ ಗಲಾಟೆ ಮಾಡಿದರೆ ಕಷ್ಟ. ನಾವು ಬೈಬಲ್ ನಮಗೆ ಓದ್ಲಿಕ್ಕೆ ಹೇಳ್ತಿಲ್ಲ, ಬೇರೆ ಯಾಕೆ ಓದ್ಲಿಕ್ಕೆ ಬಿಟ್ರಿ ಅಂತ. ಫಸ್ಟ್ ಪ್ರಯಾರಿಟಿ ನಿಮಗೆ. ನಿಮ್ಮ ಓದೋರು ಇಲ್ಲ ಅಂದರೆ ಬೇರೆ ಕೊಡೋ. ಓಕೆ. ಸಾಕು. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ನಿನ್ನ ಬಾಯಿಂದ ಬರುವ ಧರ್ಮಶಾಸ್ತ್ರ ಅಂದ್ರೆ ನಿನ್ನ ವಾಕ್ಯ ಶ್ರೇಷ್ಠವಾದದ್ದು, ಹೆಚ್ಚು ಬೆಲೆ ಉಳ್ಳದ್ದು. ಎಷ್ಟು ಚಿನ್ನಕ್ಕಿಂತ? ಸಾವಿರಾರು ಅಲ್ವಾ?
ನಾವು ಒಂದು ಗೋಲ್ಡ್ ಕಾಯಿನ್ ಮಾಡಲಿಕ್ಕೆ ಎಷ್ಟು ಕಷ್ಟಪಡ್ತೀವಿ ಅಲ್ವಾ? ಸಾವಿರಾರು ಗೋಲ್ಡ್ ಕಾಯಿನ್ಸ್ಗಳಿಗಿಂತ ಬೆಲೆ ಉಂಟು ದೇವರ ವಾಕ್ಯಕ್ಕೆ. ಇವತ್ತು ನೀವು ಅದನ್ನು ಪ್ರೊಟೆಕ್ಟ್ ಮಾಡಿಕೊಂಡಿದ್ದೀರಾ? ಎಷ್ಟು ದೇವರ ವಾಕ್ಯಗಳನ್ನ ನಿಮ್ಮ ಹೃದಯದಲ್ಲಿ ನೀವು ಸಂಗ್ರಹಣೆ ಮಾಡಿದ್ದೀರಿ? ಎಷ್ಟು ಗೋಲ್ಡ್ ಕಾಯಿನ್ ಮಾಡಿದ್ದೀರಿ ಅಲ್ಲ, ಅದಕ್ಕೆ ಕೆಲಸ ಬರೋದಿಲ್ಲ. ಕೊರೋನಾ ಟೈಮಲ್ಲಿ ನಾವು ನೋಡ್ಬಿಟ್ವಿ ಅಲ್ವಾ? ಗೋಲ್ಡ್ ಕಾಯಿನ್ ಬಂದಿಲ್ಲ, ಕೋಟಿನೂ ಬಂದಿಲ್ಲ, ಲಕ್ಷನೂ ಬಂದಿಲ್ಲ, ಯಾವ ಕೆಲಸ ಬಂದಿಲ್ಲ, ಬರೋದು ಇಲ್ಲ. ಆದರೆ ಎಲ್ಲ ಟೈಮಲ್ಲೂ ನಮಗೆ ಕೆಲಸಕ್ಕೆ ಬರೋದು ಒಂದೇ ಒಂದು, ದೇವರು ಹೇಳಿರೋ ಅದೇ. ದೇವರು ಏನು ಹೇಳಿದ್ರು ಅಂದ್ರೆ ನನ್ನ ವಾಕ್ಯ, ದೇವರ ವಾಕ್ಯ. ದೇವರ ವಾಕ್ಯ ಪ್ರಿಯ ಸಹೋದರರೇ, ನಾವು ಸಂಪಾದನೆ ಮಾಡೋದಾದ್ರೆ ನಾವು ಆತ್ಮದಲ್ಲಿ ಶ್ರೀಮಂತರಾಗಿರ್ತೀವಿ. ಆತ್ಮಿಕ ಶ್ರೀಮಂತಿಕೆ ಬರ್ತದೆ ನಮಗೆ. ಆತ್ಮದಲ್ಲಿ ಬಡವರು ಭಾಗ್ಯವಂತರು ಹೇಳಿದ್ದು ಬೇರೆ ಆಯ್ತಾ? ನಾವು ಆತ್ಮದಲ್ಲಿ ಬಡವರಾಗಬೇಕು ಅಂದ್ರೆ ದೀನರಾಗಬೇಕು ಅಂತ ಅರ್ಥ. ನಾವು ಯಾವಾಗಲೂ ದೇವರನ್ನೇ ಆಶ್ರಯಿಸಬೇಕು ಅಂತ. ಆತ್ಮದಲ್ಲಿ ಬಡವರು ಭಾಗ್ಯವಂತರು ಸ್ವರ್ಗ ಸಾಮ್ರಾಜ್ಯವರದರೆ ಅದರ ಅರ್ಥ ಬೇರೆ. ಅದು ನಾವು ಪ್ರತಿಯೊಂದು ದೇವರನ್ನು ಡಿಪೆಂಡ್ ಆಗಬೇಕು. ದೇವರಲ್ಲಿ ಬೇರೆ ಯಾವುದನ್ನು ಡಿಪೆಂಡ್ ಆಗದೆ ಬದುಕುವವನೇ ಆತ್ಮದಲ್ಲಿ ಬಡವನು. ಪೂರ್ ಇನ್ ದ ಸ್ಪಿರಿಟ್ ಈಸ್ ಬ್ಲೆಸ್ಡ್. Who is blessed in the sight of God? Poor in the spirit. ಆತ್ಮದಲ್ಲಿ ಬಡವನಾಗಿರು. ಅದಲ್ಲ, ನಾವು ಆತ್ಮಿಕ ಶ್ರೀಮಂತರಾಗಬೇಕು ಅಂದ್ರೆ, ವಿಶ್ವಾಸದಲ್ಲಿ ಗಟ್ಟಿಯಾಗಬೇಕು ಅಂದ್ರೆ, ನಮ್ಮ ಆತ್ಮಿಕ ಜೀವನ ತುಂಬಾ ಚೆನ್ನಾಗಬೇಕು ಅಂದ್ರೆ ನಮಗೆ ದೇವರ ವಾಕ್ಯಗಳು ಬೇಕು. ಇವತ್ತು ನಾವು ಎಷ್ಟು ದೇವರ ವಾಕ್ಯಗಳನ್ನ ಸಂಗ್ರಹಿಸಿಕೊಂಡಿದ್ದೀವಿ? ಅದಕ್ಕಾಗಿ ನಮ್ಮ ಲೈಫ್ ಇರುತ್ತೆ. ಎಷ್ಟು ಹಣ ಮಾಡಿದ್ದೀರಿ ಅಲ್ಲ, ಎಷ್ಟು ದೇವರ ವಾಕ್ಯಗಳನ್ನ ನಾವು ಸಂಗ್ರಹಿಸಿಕೊಂಡಿದ್ದೀವಿ ನಮ್ಮ ಜೀವನದಲ್ಲಿ. ವಯಸ್ಸಾದವರು ಅಪ್ಪ ಅಮ್ಮಂದ್ರು, ನೀವು ಸಾಯುವ ಮುಂಚೆ ನಿಮ್ಮ ಮಕ್ಕಳಿಗೆ ಕೊಡಬೇಕಾದೇನು ಗೊತ್ತಾ? ಚಿನ್ನ ಅಲ್ಲ, ಬೆಳ್ಳಿ ಅಲ್ಲ, ಆಸ್ತಿ ಪಾಸ್ತಿ ಅಲ್ಲ, ದೇವರ ವಾಕ್ಯ, ವಿಶ್ವಾಸ ಕೊಡಬೇಕು. ಆದ್ರೆ ಕೊಡ್ಲಿಕ್ಕೆ ನಮ್ಮ ಹತ್ರ ಅದೊಂದೇ ಇದ್ರೆ ನಾವು ನಿರ್ಭಾಗ್ಯರಾಗ್ತೀವಿ. ಬೇರೆ ಏನೇ ಕೊಟ್ಟರು ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರೋದಿಲ್ಲ. ನೀವೇನೇ ಕೊಡಿ, ಕೆಲವರು ಹೇಳ್ತಾರಲ್ವಾ, ನಾವು ಅಷ್ಟು ಕೊಟ್ಟು ಮದುವೆ ಮಾಡಿದ್ವಿ, ಇಷ್ಟು ಕೊಟ್ಟು ಮದುವೆ ಮಾಡಿದ್ವಿ, ಡೈವರ್ಸ್ ಹೋಗ್ತಾ ಇದೆ, ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ, ಡೈವರ್ಸ್ ಅಷ್ಟೇ. ನೀವು ವಿಶ್ವಾಸ ಕೊಟ್ಟಿದ್ದೀರಾ? ಯೇಸುವನ್ನು ಕೊಟ್ಟಿದ್ದೀರಾ? ಪವಿತ್ರಾತ್ಮನನ್ನು ಕೊಟ್ಟಿದ್ದೀರಾ? ದೈವ ಭಯ ಏನು ಕಲಿಸಿಕೊಟ್ಟಿದ್ದೀರಾ? ದೇವರನ್ನು ಪ್ರೀತಿ ಮಾಡೋದು ಏನು ಹೇಗೆ ಕಲಿಸಿಕೊಟ್ಟಿದ್ದೀರಾ? ದೇವರ ಜೊತೆ ಸಂಬಂಧದಲ್ಲಿ ಜೀವಿಸೋದು ಹೇಗೆ ಕಲಿಸಿಕೊಟ್ಟಿದ್ದೀರಾ? ಇದನ್ನು ಕಲಿಸಿಕೊಡದೆ ದುಡ್ಡು ಮಾಡೋದು ಹೇಗೆ, ದುಡಿಯೋದು ಹೇಗೆ, ಚೆನ್ನಾಗಿ ಓದೋದು ಹೇಗೆ, ಫಸ್ಟ್ ರ್ಯಾಂಕ್ ತಗೊಳ್ಳೋದು ಹೇಗೆ, ಮನೆ ಕಟ್ಟೋದು ಹೇಗೆ, ಒಳ್ಳೆ ಗಾಡಿ ತಗೊಳ್ಳೋದು ಹೇಗೆ, ಒಡವೆ ಮಾಡಿಸೋದು ಹೇಗೆ, ಡ್ರೆಸ್ ಹಾಕೊಳ್ಳೋದು ಹೇಗೆ, ಮೇಕಪ್ ಮಾಡೋದು ಹೇಗೆ, ಇದನ್ನೆಲ್ಲ ನಾವು ಕಲಿಸಿಕೊಟ್ಟಿದ್ದೀವಿ. ದೇವರ ಸಂಬಂಧದಲ್ಲಿ ಜೀವಿಸೋದು ಹೇಗೆ, ದೇವರನ್ನ ನಿಜವಾಗಲೂ ಆರಾಧನೆ ಮಾಡೋದು ಹೇಗೆ, ಯೇಸು ಸ್ವಾಮಿಗೋಸ್ಕರ ಬದುಕೋದು ಹೇಗೆ. ನಾವು ಕ್ರಿಶ್ಚಿಯನ್ ಅಲ್ವಾ? ನಾವು ಯೇಸು ಸ್ವಾಮಿಗೋಸ್ಕರ ಬದುಕಬೇಕಲ್ವಾ? ಅದು ಹೇಗೆ? ಅದನ್ನು ನಾವು ಹೇಳ್ಕೊಟ್ಟಿದ್ದೀವಾ? ನಮ್ಮ ಜೀವನದಿಂದ ಕಲಿಸ್ಕೊಟ್ಟಿದ್ದೀವಾ? ಅದು ಕಲಿಸ್ಕೊಡದಿದ್ರೆ ನಾವು ನಮ್ಮ ಮಕ್ಕಳ ಜೀವನವನ್ನ ಹಾಳು ಮಾಡ್ತಾ ಇದ್ದೀವಿ ಅಂತ, ಅವರ ಭವಿಷ್ಯವನ್ನ ಹಾಳು ಮಾಡ್ತಾ ಇದ್ದೀವಿ ಅಂತ. ಅವರೇನಾಗ್ತಾರೆ? ಬೆಳೀತಾ ವ್ಯಭಿಚಾರ, ಕುಡುಕುತನ, ಡೈವೋರ್ಸ್, ಸುಸೈಡ್, ಈ ರೀತಿ ಬೇರೆ ರೀತಿಯಲ್ಲಿ ಜೀವನ ಹಾಳು ಮಾಡ್ಕೊಂಡು ಹೋಗ್ತಾರೆ. ಎಷ್ಟೋ ಜನರ ಜೀವನ ಇವತ್ತು ಆ ರೀತಿಯಲ್ಲಿ ಆಗಿದೆ. ನಮ್ಮ ಕಥೋಲಿಕ ಕ್ರೈಸ್ತ ಕುಟುಂಬಗಳಲ್ಲಿರುವ ಮಕ್ಕಳ ಜೀವನ ಹಾಳಾಗಿ ಹೋಗ್ತಾ ಇದೆ. ಕಾರಣ ಏನು ಗೊತ್ತಾ? ಎಲ್ಲ ಇದೆ, ದೇವರ ವಾಕ್ಯ ಇಲ್ಲ. ದೇವರ ವಾಕ್ಯ ಯೇಸು, ಯೇಸುವಿನ ಅರಿವು ಇಲ್ಲ, ಪರಿಶುದ್ಧಾತ್ಮನ ಅರಿವು ಇಲ್ಲ. ನಾವು ಸಾಂಪ್ರದಾಯಿಕವಾಗಿ ಬಹಳ ಚರ್ಚೆಗೆ ಬರ್ತೀವಿ. ಈಗ ಲೆಂಟ್ ಸೀಸನ್ ಎಲ್ಲವೂ ಮಾಡ್ತೀವಿ. ಕೋರ್ಸ್ ಕಂಪ್ಲೀಟ್ ಮುಗೀತು, ಏನು ಪ್ರಯೋಜನ ಇಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಜೊತೆಯಲ್ಲಿ ಒಂದು ಸಂಬಂಧ ನಮಗೆ ಇದ್ದರೆ ನಾವು ಕ್ರಿಶ್ಚಿಯನ್ಸೇ ಅಲ್ಲ. ಕ್ರಿಶ್ಚಿಯನ್ಸ್ ಅಲ್ಲ. ನೋಡಿ, ಒಂದು ಗಂಡು ಹೆಣ್ಣು ವಿವಾಹವಾಗ್ತಾರೆ, ಮದುವೆ ಆದಮೇಲೆ ಗಂಡ ಹೆಂಡತಿ ಅಂತ ಕರೀತಾರೆ.
ಗಂಡ ಹೆಂಡತಿ ಒಂದು ಸಂಬಂಧ ಅನ್ನೋದೇ ಇದ್ರೆ, ಒಂದು ರಿಲೇಶನ್ಶಿಪ್, ಫೆಲೋಶಿಪ್, ಅನ್ಯೋನ್ಯತೆ, ಪ್ರೀತಿಯ ಒಂದು ಸಂಬಂಧ ಇದ್ರೆ ಅವರು ಗಂಡ ಹೆಂಡತಿ ಅಲ್ಲ. ಅವರು ಕುಟುಂಬ ಜೀವನವನ್ನು ಜೀವಿಸ್ತಾ ಇಲ್ಲ. ಅವರು ಒಟ್ಟಿಗೆ ನಡಿಬಹುದು, ಒಟ್ಟಿಗೆ ಮಲಗಬಹುದು. ಎರಡು ನಾಯಿ, ಒಂದು ಗಂಡು ನಾಯಿ, ಒಂದು ಹೆಣ್ಣು ನಾಯಿ ಒಟ್ಟಿಗೆ ನಡೀತದೆ, ಒಟ್ಟಿಗೆ ಊಟ ಮಾಡುತ್ತೆ, ಒಟ್ಟಿಗೆ ಮಲಗುತ್ತೆ. 4 ನಾಯಿಗಳಾಯ್ತು. ಅದು ಬೇರೆ ಬೇರೆ ಹೋಗುತ್ತೆ, ಇದು ಬೇರೆ ಕಡೆ ಹೋಗುತ್ತೆ. ಏನು ಪ್ರಯೋಜನ? ಅದೇ ರೀತಿಯಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಕುಟುಂಬಗಳಿದ್ದಾರೆ. ಪ್ರೀತಿಯ ಸಹೋದರರೇ, ಮದುವೆ ಆದಮೇಲೆ ಅವರ ಜೊತೆಯಲ್ಲಿ ಬರಬೇಕು, ಒಟ್ಟಾಗಿ ಸೇರಿ ಪ್ರೀತಿಯಿಂದ ಜೀವಿಸಬೇಕು. ಹಾಗೆ ನಾವು ಸ್ನಾನದೀಕ್ಷೆ ಮುಖಾಂತರ ಕ್ರೈಸ್ತರಾದ ಮೇಲೆ ನಾವು ಕ್ರಿಸ್ತನೊಂದಿಗೆ ಕ್ರಿಸ್ತನಿಗೋಸ್ಕರ ಕೊನೆಯ ತನಕ ಬದುಕುವ ಒಂದು ತೀರ್ಮಾನ ಮಾಡಿದ್ವಿ. ಬ್ಯಾಪ್ಟಿಸಮ್ ಅದೇ. ದೀಕ್ಷಾಸ್ನಾನದ ಮುಖಾಂತರ ನಾವು ಕ್ರೈಸ್ತರಾಗಿ. ಯಾಕೆ ಅಂದ್ರೆ ಇನ್ನು ಮುಂದೆ ನೀವು ಅಪ್ಪ ಅಮ್ಮ ಮಗು ಬರ್ತಿರಲ್ವಾ, ಅದರ ಅರ್ಥ ಏನು ಗೊತ್ತಾ? ಇನ್ನು ಮುಂದೆ ಈ ಮಗು ಲೋಕದ ಮಗುವಾಗಿ ಅಲ್ಲ, ದೇವರ ಮಗುವಾಗಿ ದೇವರೇ ನಿಮಗೆ ಕಾಣಿಕೆ ಕೊಡ್ತಾ ಇದ್ದೇನೆ. ಇನ್ನು ಮುಂದೆ ಈ ಮಗು ನಿಮ್ಮ ಮಗುವಾಗಿ ನಾವು ಬೆಳೆಸಿವಿ, ನಿಮಗೋಸ್ಕರ ಬೆಳೆಸಿವಿ, ನಿಮ್ಮ ಸೇವೆಗಾಗಿ ಈ ಮಗಳನ್ನ ಬೆಳೆಸಿವಿ ಅಂತ ಪ್ರಾಮಿಸ್ ಮಾಡ್ತೀವಿ. ದೀಕ್ಷಾಸ್ನಾನ ಟೈಮ್ನಲ್ಲಿ ಎಷ್ಟು ಜನ ಬೆಳೆಸ್ತಾರೆ? ಕೈ ಎತ್ತಿ ನೋಡುವ. ಕ್ರಿಶ್ಚಿಯನ್ಸ್, ಕ್ಯಾಥಲಿಕ್ಸ್ ಎಷ್ಟು ಜನ ಈ ಪ್ರಾಮಿಸ್ ಉಳಿಸ್ಕೊಂಡಿದ್ದೀರಿ? ಕೈ ಎತ್ತಿ ನೋಡುವ. ಒಬ್ರು ಉಳಿಸ್ಕೊಂಡಿದ್ದೀರಿ. ವೆರಿ ವೆರಿ ಥ್ಯಾಂಕ್ ಯು. ಇವರು ಅರ್ಧ ಉಳಿಸ್ಕೊಂಡಿದ್ದಾರೆ. ಕೈ ಇದ್ದಾರೆ. ಡೌಟ್ ಇದ್ದಾರೆ. ಉಳಿಸ್ಕೊಂಡಿದ್ದೀರಿ ಗೊತ್ತಿಲ್ಲ. 50-50 ಇರಲಿ, ಪರವಾಗಿಲ್ಲ, ಉಳಿಸ್ಕೋಬೇಕು. ನಾವು ಉಳಿಸಿಕೊಂಡು ತೋರಿಸಬೇಕಾಗ ನಮ್ಮ ದೇವರಿಗೆ ಮಹಿಮೆ ಆಗ್ತದೆ. ಇಲ್ಲದಿದ್ದರೆ ದೇವರಿಗೆ ಅವಮಾನ. ಇವತ್ತು ದೇವರಿಗೆ ಅವಮಾನ ಯಾರಿಂದ ಗೊತ್ತಾ? ಅನ್ಯ ಧರ್ಮೀಯರಲ್ಲ, ನಮ್ಮಂತ ಕಥೋಲಿಕ ಕ್ರೈಸ್ತರಿಂದ. ಯಾಕೆ ಗೊತ್ತಾ? ನಾವು ಸ್ನಾನದೀಕ್ಷೆ ಪಡ್ಕೊಂಡು ಯೇಸು ಅಂತ ಹೇಳ್ಕೊಂಡು ಯೇಸುಗೋಸ್ಕರ ಬರಲ್ಲ, ಎಣ್ಣೆ ಹೊಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಇಷ್ಟ ಬಂದಂಗೆ ಬರ್ತಾ ಇದ್ದೀವಿ. ಇವರೇನೋ ಕ್ರಿಶ್ಚಿಯನ್ಸ್ ಅಂತ ಅವ್ರು ನೋಡ್ತಾರೆ. ಇದೇನಾ ಯೇಸು ಹೇಳ್ಕೊಟ್ಟಿದ್ರು ಇವರಿಗೆ? ಇದೇನಾ ಯೇಸುವಿನ ಫ್ರೆಂಡ್ಶಿಪ್ ಇಂದ ಇವರಿಗೆ ಸಿಕ್ಕಿರೋದು ಅಂತ ಅನ್ಯ ಧರ್ಮೀಯರು ಮಾಡಿಕೊಳ್ತಾರೆ. ಹಾಗೆ ಆಗಬಾರದು. ಹಾಗೆ ಆಗಬಾರದಾದ್ರೆ ಆ ಯೇಸು ಕ್ರಿಸ್ತನನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯೇಸು ಕ್ರಿಸ್ತ ಯಾರು ಅಂತ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದು ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಸುಲಭವಾಗಿ ಇರುವ ಒಂದು ದಾರಿ ದೇವರು ನಮಗೆ ಕೊಟ್ಟಿರೋದು ಈ ಪವಿತ್ರ ಬೈಬಲ್. ಈ ಬೈಬಲ್ ಪುಸ್ತಕ ಇದನ್ನ ಓದಿ ಧ್ಯಾನಿಸುವುದರ ಮುಖಾಂತರವಾಗಿ ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕಾಗುತ್ತೆ. ಅಥವಾ ಇದರ ಬೋಧನೆ ನಾವು ಆಲಿಸುವುದರ ಮುಖಾಂತರವಾಗಿ ಯೇಸು ಕ್ರಿಸ್ತನನ್ನ ಅರ್ಥ ಮಾಡಿಕೊಳ್ಳಲಿಕ್ಕಾಗುತ್ತೆ. ಈ ಬೈಬಲ್ ಪುಸ್ತಕವನ್ನು ನಾವು ಮೂಲೆ ಮಾಡಿದ್ರೆ ನಮ್ಮ ಜೀವನ, ನಮ್ಮ ಕುಟುಂಬ, ನಮ್ಮ ಆರೋಗ್ಯ, ನಮ್ಮ ಸಂಪಾದನೆ, ನಮ್ಮ ಸಂಸಾರ ಎಲ್ಲ ಮೂಲೆ ಗುಂಪಾಗುತ್ತೆ. ಆಮೇಲೆ ಮಂತ್ರವಾದಿಗಳಿಗೆ ಓಡಬೇಕಾಗುತ್ತೆ, ಕರಿಸ್ಮ್ಯಾಟಿಕ್ ಬ್ರದರ್ಸ್ಗಳಿಗೆ ಓಡಬೇಕಾಗುತ್ತೆ. ಏನು ಪ್ರಯೋಜನ ಇಲ್ಲ, ಏನು ಸಿಗಲ್ಲ. ಆದರೆ ಸಿಗುತ್ತೆ ಯಾವಾಗ ಅಂದ್ರೆ ಮಾನಸಾಂತರಪಟ್ಟ ಯೇಸು ಹಿಂದೆ ಓಡಿದ್ರೆ ಏನೋ ಸಿಗುತ್ತೆ. ಅಂದ್ರೆ ಗೊತ್ತಿರಬೇಕಲ್ಲ ಯೇಸು ಯಾರು ಅಂತ ಗೊತ್ತಾಗ್ತಾನೆ ಅವ್ರ ಹಿಂದೆ ಓಡೋದು. ಪ್ರೈಸ್ ದಿ ಲಾರ್ಡ್. ಜೋರಾಗಿ ಹalleluya, ಹalleluya, ಹalleluya. ಯೇಸುವೇ ಸ್ತೋತ್ರ. ಆದುದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಒಳ್ಳೆಯ ಒಂದು ತೀರ್ಮಾನ ಮಾಡಿ ಇನ್ನು ಮುಂದೆ ಬೈಬಲ್ಗೆ, ದೇವರ ವಾಕ್ಯಕ್ಕೆ ನಾನು ಮೊದಲನೆಯ ಒಂದು ಸ್ಥಾನವನ್ನ ಕೊಡ್ತೇನೆ. ಫಸ್ಟ್ ಪ್ರಯಾರಿಟಿ ನನ್ನ ಜೀವನದಲ್ಲಿ ನಾನು ದೇವರ ವಾಕ್ಯಕ್ಕೆ ಕೊಡ್ತೇನೆ. ನಾವೆಲ್ಲರೂ ಕೂಡ ಮಾತೆ ಮರಿಯಮ್ಮನವರನ್ನು ತುಂಬ ಗೌರವಿಸ್ತೀವಿ, ಪ್ರೀತಿಸ್ತೀವಾ? ಇಲ್ವಾ? ಪ್ರೀತಿಸ್ತೀವ? ಪ್ರಪಂಚದಲ್ಲಿ ಮಾತೆ ಮರಿಯಮ್ಮನವರನ್ನು ಪ್ರೀತಿಸುವ ಒಂದು ಡಿನಾಮಿನೇಷನ್ ನಾವೇ, ಕಥೋಲಿಕ ಕ್ರೈಸ್ತರು. ಹೌದಲ್ವಾ? ಹೌದಾ? ಹೌದು. ಹಾಗಾದ್ರೆ ನಿಜವಾಗಲೂ ಅವರನ್ನು ಪ್ರೀತಿಸೋದಾದ್ರೆ, ಗೌರವಿಸೋದಾದ್ರೆ
ಅವರು ಯಾರಿಗಾಗಿ ಜೀವಿಸಿದ್ರು, ಯಾತಕ್ಕಾಗಿ ಜೀವಿಸಿದ್ರು, ನಾವು ಅವರಿಗಾಗಿ ಜೀವಿಸಬೇಕಲ್ವಾ? ಜೀವಿಸಬೇಕಾನೆ. ಅವ್ರು ಯಾರಿಗೋಸ್ಕರ ಜೀವಿಸಿದ್ರು? ಅವರು ಯಾವ ವಾಕ್ಯ ನನ್ನಲ್ಲಿ ನೆರವೇರಲಿ ಅಂತ ಹೇಳಿದ್ರು? ದೇವರ ವಾಕ್ಯ ನನ್ನಲ್ಲಿ ನೆರವೇರಲಿ ಅಂತ ಹೇಳಿ ದೇವರ ವಾಕ್ಯಕ್ಕೆ ತನ್ನ ಜೀವನವನ್ನು ಬಿಟ್ಟು ಜೀವಿಸಿದ್ರು. ನಾವು ನಿಜವಾಗ್ಲೂ ಗೌರವಿಸುವವರಾದರೆ, ಪ್ರೀತಿಸುವವರಾದರೆ, ಆ ತಾಯಿಯ ಮಕ್ಕಳು ನಿಜವಾಗ್ಲೂ ಆದರೆ ಆ ತಾಯಿಯನ್ನು ನಾವು ಫಾಲೋ ಮಾಡ್ತೀವಿ. ಇಲ್ಲದೆ ಇದ್ರೆ ನಾವು ಅಮ್ಮನಿಗೂ ದ್ರೋಹ ಮಾಡುವ ಮಕ್ಕಳಾಗ್ತೀವಿ. ದೇವರಿಗೂ ದ್ರೋಹ, ಯೇಸುವಿಗೂ ದ್ರೋಹ, ಮರಿಯಮ್ಮನವರಿಗೂ ದ್ರೋಹ ಮಾಡಿ ನಮಗೆ ಒಳ್ಳೆಯದಾಗಲಿ ಹೇಳಿ ನೋಡೋಣ. ಸಮಾಧಾನ ಹೇಗೆ ಬರುತ್ತೆ? ಶಾಂತಿ ಹೇಗೆ ಬರುತ್ತೆ? ಆನಂದ ಹೇಗೆ ಬರುತ್ತೆ? ಬಿಡುಗಡೆ ಎಲ್ಲಿಂದ ಸಿಗುತ್ತೆ? ಕುಟುಂಬಗಳು ಹೇಗೆ ಸರಿಯಾಗುತ್ತೆ? ಆಟೋಮೆಟಿಕ್ ಆಗುತ್ತೆ ತಿಳ್ಕೊಂಡಿದ್ದೀವಾ? ತಿಳ್ಕೊಳ್ಳೋದಿಲ್ಲ. ದೇವರ ದಾರಿಯಲ್ಲಿ ಹೋಗಬೇಕು. ನಮಗೆ ದಾರಿ ತೋರಿಸಿ ದೇವರು ಎಷ್ಟೋ ಜನರನ್ನು ಕೊಟ್ಟಿದ್ದಾರೆ. ನಾವು ತುಂಬಾ ಪ್ರೀತಿ ಮಾಡ್ತೀವಿ ದೇವರ ತಾಯಿ ಮರಿಯಮ್ಮನವರನ್ನ, ಯೇಸು ಸ್ವಾಮಿಯನ್ನ, ಅನೇಕ ಸಂತರನ್ನ. ಆದರೆ ಅವರ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಾ? ಅವರ ಜೀವನವನ್ನ ನಾವೇನಾದರೂ ಸ್ವಲ್ಪ ಇಮಿಟೇಟ್, ಅನುಕರಣೆ ಮಾಡ್ತಾ ಇದ್ದೀವ ನಮ್ಮ ಜೀವನದಲ್ಲಿ? ಅವರು ಯಾಕೆ ಬದುಕಿದ್ರು? ಯಾರಿಗಾಗಿ ಬದುಕಿದ್ರು? ಹಾಗಾದ್ರೆ ಅವರನ್ನು ಪ್ರೀತಿಸುವ ನಾನು ಯಾಕೆ ಬದುಕಬೇಕು? ಯಾರಿಗೆ ಬದುಕಬೇಕು? ಇದು ನಮ್ಮ ಹೃದಯದಲ್ಲಿ ಇರಬೇಕು. ಅದರಿಂದ ಸಹೋದರರೇ, ಒಳ್ಳೆ ಡಿಸಿಷನ್ ಮಾಡೋಣ. ನನ್ನ ಅಮ್ಮ ಯಾರು? ಮರಿಯಮ್ಮ. ನಿಮ್ಮ ನನ್ನಮ್ಮನ ಯಾರು? ನೀವು ಮರಿಯಮ್ಮ ಫಾಲೋ ಮಾಡೋ ಬರೋದು ಆಯ್ತಾ? ಮರಿಯಮ್ಮ ಬೇರೆ, ಮಾರಿಯಮ್ಮ ಬೇರೆ. ನಾವು ಮರಿಯಮ್ಮನ ಫಾಲೋ ಮಾಡು, ಮಾರಿಯಮ್ಮನಲ್ಲ. ಮಾರಿಯಮ್ಮ ಅಂದ್ರೆ ಕುಸ್ತಿ ಆಡೋದು, ಯಾವಾಗಲೂ ಜಗಳ, ಹೊಟ್ಟೆ ಕಿಚ್ಚು. ಇವ್ರನ್ನ ಕಂಡ್ರೆ ಅವರಿಗೆ, ಅವ್ರನ್ನ ಕಂಡ್ರೆ ಇವರಿಗೆ ಆಗೋದಿಲ್ಲ. ಈಗ ನಿಮಗೆ ಎಲ್ಲರನ್ನೂ ಆಗುತ್ತಲ್ವಾ? ತುಂಬಾ ಪ್ರೀತಿ ಅಲ್ಲ? ನಿಮ್ಮ ಮುಖಗಳೆಲ್ಲ ಗೊತ್ತಾಗುತ್ತೆ ತುಂಬಾ ಪ್ರೀತಿ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಕೆಲವರು ಯೋಚನೆ ಮಾಡ್ತಾರೆ, ಯಾಕೆ ನನ್ನ ಬದಲು ಕೂತ್ಕೊಳ್ಳೋ ಏನೋ ಅಂತ. ಆ ರೀತಿ ಇವರು ಇದ್ದೀರಿ. ಬೇರೆ ಜಾಗ ಇವರಿಗೆ ಇಲ್ಲೇ ಕೂತ್ಕೋಬೇಕಾಗಿತ್ತಾ? ಡಿಸ್ಟರ್ಬ್ ಮಾಡಲಿಕ್ಕೆ ನನಗೆ ಅಂತ ಆ ರೀತಿ ಯೋಚನೆ ಮಾಡೋರು ಕೂಡ ನಿಮ್ಮಲ್ಲವರು ಇಲ್ಲೇ ಇದ್ದೀರಿ. ಇವಳಿಗೂ ಧ್ಯಾನ ಬೇಕು ಅನ್ನೋರು ಇದ್ದೀರಿ. ಪ್ರೀತಿಯ ಸಹೋದರರೇ, ದಯವಿಟ್ಟು ಮರಿಯಮ್ಮನಿಗೆ ಅವಮಾನ ಮಾಡಬೇಡಿ, ಯೇಸು ಸ್ವಾಮಿಗೆ ಅವಮಾನ ಮಾಡಬೇಡಿ. ಒಳ್ಳೆಯದಾಗೋದಿಲ್ಲ. ಈಗ ನಾವು ಒಳ್ಳೆ ತೀರ್ಮಾನ ಮಾಡೋಣ. ಮುಂದೆ ಬದುಕೋದಾದ್ರೆ ಆ ಯೇಸು ಸ್ವಾಮಿಗೆ ಮರಿಯಮ್ಮನಿಗೆ ಗೌರವ ಜೀವಿಸಬೇಕು ಅಂತ ಸ್ಟಾರ್ಟ್ ಮಾಡಬೇಕಾಗಿರೋದು ವಾಕ್ಯ. ಬೈಬಲ್ ಪ್ರಾರಂಭ ಆಗುತ್ತೆ. ಬೇರೆ ಏನು ಹಿಡ್ಕೊಂಡ್ರೂ ಆಗೋದಿಲ್ಲ. ಸ್ಟಾರ್ಟ್ ವಿತ್ ಬೈಬಲ್, ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನ ಓದಲಿಕ್ಕೆ ಪ್ರಾರಂಭ ಮಾಡಿ, ಮನೆಯಲ್ಲಿ ಓದಿ ಧ್ಯಾನಿಸಲಿಕ್ಕೆ ಪ್ರಾರಂಭ ಮಾಡಿ, ಕಲಿಯಲಿಕ್ಕೆ ಪ್ರಾರಂಭ ಮಾಡಿ, ಮಕ್ಕಳಿಗೆ ಮನೆಯಲ್ಲಿರುವವರಿಗೆ ಕಲಿಸಲಿಕ್ಕೆ ಪ್ರಾರಂಭ ಮಾಡಿ. ಆಮೇಲೆ ನೋಡಿ ನಮ್ಮ ಕುಟುಂಬ ನಜರೇತಿನ ಕುಟುಂಬವಾಗ್ತದೆ. ಪ್ರೀತಿಯ ಸಮಾಧಾನದ ಕುಟುಂಬಗಳಾಗ್ತದೆ. ಅದಿಲ್ಲದೆ ಪಿಶಾಚಿ ಕುಟುಂಬಗಳಾಗ್ತದೆ. ಕೆಲವರು ಹೇಳ್ತಾರಲ್ಲ, ಮನೆಯನ್ನು ಏನು ಮಾಡಿಸಿಬಿಟ್ಟಿದ್ದಾರೆ, ಮನೆ ಒಳಗೆ ಪಿಶಾಚಿ ಸೇರಿಕೊಂಡಿದೆ, ದಯವಿಟ್ಟು ಮನೆಗೆ ಬನ್ನಿ, ಪ್ರಾರ್ಥನೆ ಮಾಡಿ ಅಂತ. ಕೆಲವರು ಕರ್ತಾರೆ, ಬ್ರದರ್ ಮನೆಯಲ್ಲಿ ಬಿಡಿಸಲಿಕ್ಕೆ. ನಿಮ್ಮ ಮನೆಗೆ ಯಾರಾದ್ರೂ ಆ ಥರ ಪ್ರಾಬ್ಲಮ್ಸ್ ಇದೆಯಾ? ಇದ್ರೆ ನಾನು ಬರಲ್ಲ. ಆಯ್ತಾ? ನಾನಂತೂ ಬರಲ್ಲ. ಕ್ರೈಸ್ತರ ಪ್ರಾರ್ಥನೆ ಮಾಡ್ಲಿಕ್ಕೆ ಬರ್ಬೋದು. ಕ್ರೈಸ್ತ ದೆವ್ವನ್ನ ಹಿಡ್ಕೊಂಡು ಕೂತ್ಕೊಂಡ್ರೆ ದೆವ್ವ ಓಡಿಸಬೇಕಾದವ್ರು ನೀವು. ನೀವೇ ದೆವ್ವ ಇದೆ, ನಮ್ಮ ದೆವ್ವ ಇದೆ, ನಮ್ಮ ಏನೋ ಓಡಾಡ್ತಾ ಇದೆ. ಯಾರೋ ಹೇಳ್ಬಿಟ್ಟಿದ್ದಾರೆ, ಯಾರೋ ದೇವರೇನು ಹೇಳಿದ್ದಾರೆ, ಅದನ್ನ ನಂಬೋದೇ ಇಲ್ಲ ನಾವು. ದೇವರೇನು ಹೇಳಿದ್ದಾರೆ? ನಿನ್ನ ದೇವರ ಆಲಯ, ದೇವರ ಆತ್ಮರು ನಿನ್ನಲ್ಲಿದ್ದಾರೆ. ದೇವರ ನಿಮ್ಮಲ್ಲಿ ಇರ್ತಾರೆ. ಪ್ರಾಬ್ಲಮ್ ಒಳಗಡೆ ಬೇರೆ ಸೇರ್ಕೊಂಡ್ಬಿಟ್ಟಿದೆ. ಅದಕ್ಕೆ ನೀವು ಬೇರೆ ಒಳಗಡೆ ಸೇರಿಸ್ಕೊಂಡು ಮನೆ ಇರುವಾಗ ಯಾವ ಒಳಗಡೆ ಹೆಂಡತಿ ಮಕ್ಕಳೆಲ್ಲ ನೀನು ಒಳಗಡೆ ಓಡಾಡ್ತಾ ಇರುತ್ತೆ. ಅದರಿಂದ ಧ್ಯಾನದಲ್ಲಿ ಎಲ್ಲರೂ ಪ್ರಾರ್ಥಿಸಬೇಕು ಗೊತ್ತಾ? ಚಿಕ್ಕ ಮಕ್ಕಳು, ದೊಡ್ಡವರು, ವಯಸ್ಸಾದವರು ಎಲ್ಲರೂ ಯುವತಿಯರು ಪ್ರತಿಯೊಬ್ಬರು ಪ್ರಾರ್ಥಿಸಬೇಕು. ಯೇಸುವೇ, ನಿಮ್ಮ ಪರಿಶುದ್ಧರಿಂದ ನನ್ನನ್ನು ತುಂಬಿಸಬೇಕು ಧ್ಯಾನದಲ್ಲಿ. ಲಾರ್ಡ್ ಜೀಸಸ್, ಫಿಲ್ ಮೀ ವಿತ್ ಯುವರ್ ಹೋಲಿ ಸ್ಪಿರಿಟ್. ಎಲ್ಲರಿಗೂ ಬೇಕು.
ನಮಗೆ ಇವತ್ತು ಬೇಕಾಗಿರೋದು ಒಂದೇ ಪರಿಶುದ್ಧಾತ್ಮರು ಬೇಕು. ನಮಗೆ ಅದು ಲ್ಯಾಕಿಂಗ್ ಇದೆ ಪ್ರೀತಿಯ ಸಹೋದರ ಸಹೋದರಿಯರೇ. ಪವಿತ್ರಾತ್ಮರು ಬೇಕು ಮತ್ತು ಅವರ ಶಕ್ತಿಯಿಂದ ತುಂಬಲ್ಪಡಬೇಕು. ಆಯ್ತಾ? ಪರಿಶುದ್ಧಾತ್ಮರು ಬೇಕು, ಅವರ ಶಕ್ತಿಯಿಂದ ತುಂಬಲ್ಪಡಬೇಕು. ಅದು ಒಂದೇ ಉದ್ದೇಶಕ್ಕಾಗಿ ನೀವೆಲ್ಲರೂ ಪ್ರಾರ್ಥಿಸ್ತೀರಾ? ಯಾರು ನಿಮಗೆ? ಯಾರು ಬೇಕು ಈ ಕಡೆ? ಬೇಕಾ? ಯೇಸು ಸ್ವಾಮಿ ಕೇಳುವವರಿಗೆ ಕೊಡೋದು. ಆಯ್ತಾ? ಕೇಳುವವರಿಗೆ ಕೊಡೋದು. ಆಸೆ ಪಡಿ. ನಿಮ್ಮ ಆಸೆನೆಲ್ಲ ಸೈಡಿಗೆ ಇಡಿ. ನಮಗೆ ಬಹಳಷ್ಟು ಆಸೆಗಳಿದೆ. ಏನೇನೋ ಆಸೆಗಳು ಉಂಟು. ಇಲ್ವಾ? ನಮಗೆಲ್ಲ ಆಸೆಗಳಿಲ್ವಾ? ಮನುಷ್ಯರ ಆಸೆ ಇದೆ ಅಲ್ವಾ? ಆಸೆ ಯಾರು? ನನಗೂ ಆಸೆ ಇದೆ, ನಿಮಗೂ ಆಸೆ ಇದೆ, ನಮಗೆಲ್ಲರಿಗೂ ಆಸೆ ಇದೆ. ನಮ್ಮ ಆಸೆ ಇಡೋಣ. ಒಂದೇ ಒಂದು ಆಸೆ ಇರಲಿ. ಯೇಸುವೇ, ನಿಮ್ಮ ಪರಿಶುದ್ಧಾತ್ಮರಿಂದ ನನ್ನನ್ನು ತುಂಬಿಸಿರಿ. ಒಂದ್ಸರಿ ಹೇಳಿ ನೋಡೋಣ. ಯೇಸುವೇ, ನಿಮ್ಮ ಪರಿಶುದ್ಧಾತ್ಮರಿಂದ ನನ್ನನ್ನು ತುಂಬಿಸಿರಿ. ಯೇಸುವೇ, 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 ನಿಮ್ಮ ಪವಿತ್ರಾತ್ಮರಿಂದ ನನ್ನನ್ನು ತುಂಬಿಸಿರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓಕೆ. ಯೇಸು ಸ್ವಾಮಿ ಈ ಜಗತ್ತಿಗೆ ಮನುಷ್ಯನಾಗಿ ಬಂದರು. ನಮಗೆಲ್ರಿಗೂ ಗೊತ್ತಿದೆ. ಬಂದು ಶಿಲುಬೆ ಮೇಲೆ ಸತ್ತು 3ನೇ ದಿನ ಪುನರುತ್ಥಾನರಾದರು. ಈಗ ನಾವು ಲೆಂಟ್ ಸೀಸನ್ ಅಲ್ಲಿ ಯೇಸುವಿನ ಜನ್ಮ ಅಲ್ಲ ಸ್ಮರಣೆ ಮಾಡೋದು, ಮರಣವನ್ನು ಧ್ಯಾನಿಸ್ತೀವಿ. ಯಾತನೆ ಮತ್ತು ಮರಣ ಪುನರುತ್ಥಾನ. ಹೌದಾ? ಧ್ಯಾನಿಸ್ತೀವಾ? ಓಕೆ. ಹಾಗಾದ್ರೆ ಯೇಸು ಸ್ವಾಮಿ ಯಾಕೆ ಈ ಭೂಮಿಗೆ ಮನುಷ್ಯನಾಗಿ ಬಂದು ಯಾತನೆಯನ್ನು ಅನುಭವಿಸಿ ಶಿಲುಬೆ ಮೇಲೆ ಸತ್ತು 3ನೇ ದಿನ ಪುನರುತ್ಥಾನರಾಗಿ ಈಗಲೂ ಕೂಡ ಅವರು ಜೀವಂತರಾಗಿದ್ದಾರೆ? ಯಾಕೆ ಯೇಸು ಈ ಭೂಮಿಗೆ ಬಂದಿದ್ದು? ಈ ಊರವರು ಹೇಳಬೇಕೀಗ. ಹೇಳಿ, ಪರವಾಗಿಲ್ಲ. ಪಾಪಗಳನ್ನು ತೊಳೆಯಲು, ಆಮೇಲೆ ಪಾಪಿಗಳನ್ನು ಪ್ರೀತಿಸಲು. ವೆರಿ ಗುಡ್. ಆಮೇಲೆ ಈ ಕಡೆ ಮಾತಾಡಿ, ಪರವಾಗಿಲ್ಲ. ಏನೇನೋ ಮಾತಾಡ್ತೀವಿ, ಯಾರ್ಯಾರ ಬಗ್ಗೆನೋ ಮಾತಾಡ್ತೀವಿ. ಯೇಸು ಬಗ್ಗೆ ಮಾತಾಡಿ, ಸ್ವಲ್ಪ ಶಾಂತಿ ಸಿಕ್ಕಿದಾಗ ಮಾತಾಡಿ. ಮಾತಾಡ್ತೀರಾ? ಇರಲಿ, ಪರವಾಗಿಲ್ಲ. ನಿಮಗೆ ಕನ್ನಡದಲ್ಲಿ ಹೇಳಿ ಕಷ್ಟ ಆಗುತ್ತೇನೋ, ಕೊಂಕಣಿಯಲ್ಲೆಲ್ಲ ಹೇಳ್ತಿದ್ರೇನೋ. ಕೊಂಕಣಿಯಲ್ಲಿ ಹೇಳ್ತಿರೋ ಹೋಗ್ಲಿ. ಕೊಂಕಣಿ ಹೇಗೆ ಅರ್ಥ ಆಗೋದಿಲ್ಲ, ಹಾಗಾಗಿ ನೀವೇನು ಹೇಳ್ಬೋದು. ಓಕೆ, ಇರಲಿ, ಪರವಾಗಿಲ್ಲ. ನೋಡಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರು ಈ ಭೂಮಿಗೆ ಮನುಷ್ಯನಾಗಿ ಬಂದಿದ್ದು, ಅಥವಾ ದೇವರು ಈ ಭೂಮಿಗೆ ಮನುಷ್ಯನಾಗಿ ಬಂದಂತಹ ಮುಖ್ಯವಾದ ಕಾರಣಗಳು, ಅನೇಕ ಕಾರಣಗಳಿದೆ. ಅದರಲ್ಲಿ ಮುಖ್ಯವಾದ ಕಾರಣ ಒಂದು, ನನ್ನನ್ನು ನಿಮ್ಮನ್ನು ನಮ್ಮೆಲ್ಲರನ್ನು ಕೂಡ ದೇವರ ಮಕ್ಕಳನ್ನಾಗಿಸಲಿಕ್ಕೋಸ್ಕರ. ಏನಾಗಿಸಲಿಕ್ಕೋಸ್ಕರ? ದೇವರ ಮಕ್ಕಳನ್ನಾಗಿಸಲಿಕ್ಕೋಸ್ಕರ. ತಂದೆಯಾದ ದೇವರು, ಸೃಷ್ಟಿಕರ್ತ ದೇವರು ತಂದೆ ಅಲ್ವಾ? ಆ ತಂದೆಯಾದ ದೇವರ ಜೊತೆಗಿನ ಸಂಬಂಧ ನಾವೆಲ್ಲರೂ ಕಳ್ಕೊಂಡಿದ್ವಿ. ಎಲ್ಲ ಮನುಷ್ಯನ ಸಂಬಂಧವನ್ನು ಕಳ್ಕೊಂಡ ಆದಾಮನ ಪಾಪದ ನಿಮಿತ್ತವಾಗಿ ನಾವೆಲ್ಲರೂ ತಂದೆಯ ಪಾಲಿಗೆ ಸತ್ತು ಹೋಗಿದ್ವಿ. ಏನಾಗಿದ್ವಿ? ಸತ್ತು ಹೋಗಿದ್ವಿ. ರೋಮನ್ನರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 12ನೇ ವಾಕ್ಯ ತೆಗೆಯಿರಿ ನೋಡೋಣ. ರೋಮನ್ಸ್ 5:12. ರೋಮ 5:12. ಓಕೆ.
through one man sin, and through sin death entered into me, you whole world. ಕರೆಕ್ಟ್? ಅದೇ ಇರೋದು. ಒಬ್ಬ ಮನುಷ್ಯನಿಂದ ಪಾಪ. ಹೇಳಿ ಎಲ್ಲರೂ, ಒಬ್ಬ ಮನುಷ್ಯನಿಂದ ಪಾಪ, ಪಾಪದಿಂದ ಮರಣ ನನ್ನಲ್ಲಿ ಪ್ರವೇಶಿಸಿತು. ಒಬ್ಬ ಮನುಷ್ಯ ಯಾರು? ಕರೆಕ್ಟ್. ಪಾಸ್ ನೀವು. ಒಬ್ಬ ಮನುಷ್ಯ ಯಾರು? ದೇವರು ವಾಕ್ಯ ಹೇಳೋದಾಯ್ತು, ಸುಳ್ಳಲ್ಲ. ಇದು 100% ಸತ್ಯ. ನೀವು ನಂಬಿದ್ರು ನಂಬದೇ ಇದ್ರು ದಿಸ್ ಇಸ್ ಟ್ರೂತ್. ಆಯ್ತಾ? ಒಬ್ಬ ಮನುಷ್ಯ ಆದಾಮ, ಒಬ್ಬ ಮನುಷ್ಯನಿಂದ ಪಾಪ, ಪಾಪದಿಂದ ಮರಣ ಎಲ್ಲಿ ಪ್ರವೇಶಿಸಿತು? ಲೋಕ ನಾನೇ, ನಾವೆಲ್ಲರೂ. ಒಬ್ಬ ಮನುಷ್ಯನಿಂದ ಮರಣ, ಪಾಪದಿಂದ ಮರಣ ಎಲ್ಲಿ ಪ್ರವೇಶಿಸಿತು? ಲೋಕ ಎಲ್ಲರೂ ಆಯ್ತು. ಈ ಎಲ್ಲರೂ ನಾನು ಇದ್ದೀನ, ನೀವಿದ್ದೀರಾ, ನಾವೆಲ್ಲರೂ ಇದ್ದೀವ. ಹಾಗಾದ್ರೆ ಒಬ್ಬ ಮನುಷ್ಯನಿಂದ, ಆದಾಮನಿಂದ ನಮಗೆಲ್ಲ ಸಿಕ್ಕಿದ್ದೇನು? ಮೃತ್ಯು, ಡೆತ್, ಮರಣ. ಈಗ ದೇವರ ದೃಷ್ಟಿಯಲ್ಲಿ ಇಡೀ ಲೋಕ ಏನಾಗಿದೆ ಹಾಗಾದ್ರೆ? ಅಲ್ಲ, ಈ ವಾಕ್ಯ ಪ್ರಕಾರ ಥಿಂಕ್ ಮಾಡಿ. ಏನಾಗಿದೆ? ಥಿಂಕ್ ಮಾಡಿ. ಒಬ್ಬ ಮನುಷ್ಯನಿಂದ ಏನಾಯಿತು? ಪಾಪ, ಪಾಪದಿಂದ ಎಲ್ಲಿ ಬಂತು ಮರಣ? ನನ್ನೊಳಗೆ ಬಂತು. ಈಗ ಇಡೀ ಲೋಕಕ್ಕೆ ಬಂತು, ಇಡೀ ಲೋಕಕ್ಕೆ ಮರಣ ಬಂತು. ಹಾಗಾದ್ರೆ ದೇವರು ನೋಡುವಾಗ, ಈ ಲೋಕವನ್ನು ನೋಡುವಾಗ ನಾವೆಲ್ಲರೂ ದೇವರಿಗೆ ಹೇಗೆ ಕಾಣ್ತೀವಿ? ಹೆಣಗಳಾಗಿ ಕಾಣ್ತೀವಿ. ಡೆಡ್. ಹೆಣ ನೋಡಿದ್ದೀರಾ? ಡೆಡ್ ಬಾಡಿ ನೋಡಿದ್ದೀರಾ? ನೋಡುವಾಗ ತುಂಬಾ ಸಂತೋಷ ಆಗುತ್ತಾ, ದುಃಖ ಆಗುತ್ತಾ? ದುಃಖ ಆಗುತ್ತೆ. ದೇವರು ನಮ್ಮನ್ನೆಲ್ಲ ನೋಡಿದ್ರು. ನೋಡುವಾಗ ದೇವರಿಗೆ ಕಾಣಿಸಿದ್ದು ಹೆಣ, ಕೊಳೆತ ಹೆಣಗಳು. ಬರೀ ಹೆಣಾಗಿ ಸುಮಾರು ವರ್ಷ ಆಗಿದೆ ಕೆಲವು, ಅಲ್ವಾ? ಹೆಣವನ್ನು ಜಾಸ್ತಿ ಏನಾಗುತ್ತೆ? ಕೊಳೆತು ಬಂದು ಒಳ್ಳೆ ಸ್ಮೆಲ್ ಬರುತ್ತಾ? ಕೆಲವರು ಮುಚ್ಚಿಕೊಳ್ತಾ ಇದ್ದಾರೆ. ಸೊ ಅದಕ್ಕಿಂತ ಮೋಸವಾಗಿದ್ದೆ ನಾನು ನೀವು, ಅಥವಾ ಇದೀವಿ. ಕೆಲವರು ಇದ್ದೀವಿ, ಕೆಲವರು ಇದ್ವಿ. ಎಲ್ಲಿಯವರೆಗೆ? ಎಲ್ಲಿಯವರೆಗೆ ಯೇಸು ಕ್ರಿಸ್ತರನ್ನ, ಜೀವವನ್ನ ನಮ್ಮ ಒಳಗಡೆ ನಾವು ಬರಮಾಡಿಕೊಳ್ತೀವೋ ಅಲ್ಲಿಯವರೆಗೂ we were dead. ನಾವು ಸತ್ತವರಾಗಿದ್ವಿ. ಎಲ್ಲಿ? ಶರೀರ ಜೀವವಾಗಿತ್ತು, ಆತ್ಮ ಸತ್ತೋಗಿತ್ತು. ನಮಗೆ ಆತ್ಮ ಇದೆ, ದೇಹ ಇದೆ. ಆದರೆ ಆತ್ಮ ಏನಾಗಿತ್ತು? ಡೆಡ್ ಆಗಿತ್ತು. ಶರೀರ ಜೀವ ಇತ್ತು, ಆತ್ಮ ಸತ್ತೋಗಿತ್ತು ದೇವರ ದೃಷ್ಟಿಯಲ್ಲಿ. ಈಗ ನಿಮಗೆ ಪ್ರಶ್ನೆ ಕೇಳ್ತೀನಿ. ಇಲ್ಲಿ ತುಂಬಾ ಜನ ಸಹೋದರರು, ಅಮ್ಮಂದಿರು ಇದ್ದೀರಾ. ನಿಮಗೆ ಕೇಳ್ತೀನಿ, ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನರು ಅಥವಾ ನಿಮ್ಮ ಅಪ್ಪನೋ ತರಕಾರಿ ತಂದು ಕೊಟ್ಟರೆ, ತರಕಾರಿ ತಂದು ಕೊಟ್ಟರಲ್ವಾ, ಅದರಲ್ಲಿ ಕೆಲವೊಂದು ಕೊಳೆತು ಹೋದ್ರೆ ಆ ಕೊಳೆತ ತರಕಾರಿಯನ್ನು ನೀವು ಸಾಂಬಾರಿಗೆ ಹಾಕ್ತಿರೋ, ಡಸ್ಟ್ಬಿನ್ಗೆ ಹಾಕ್ತಿರೋ? ಸಾಂಬಾರಿಗೆ ಹಾಕುವ ಎಷ್ಟು ಜನ ಇದೆ? ಕೊಳೆತು ಹುಳ ಬಂದಿದೆ, ಹುಳಾಗಿದೆ, ಕೊಳೆತು. ಅದನ್ನ ಸಾಂಬಾರಿಗೆ ಹಾಕುವ ಅಮ್ಮಂದಿರು ಎಷ್ಟು ಜನ ಇದೆ? ಕೈ ಎತ್ತಿ ನೋಡುವ. ಹಾಕ್ತೀರಾ? ಎಲ್ಲಿ ಹಾಕ್ತೀರಾ ಅದನ್ನ? 100% ಡಸ್ಟ್ಬಿನ್ಗೆ ಹಾಕೋದು ಅಲ್ವಾ? ಡಸ್ಟ್ಬಿನ್ಗೆ ಹಾಕ್ತೀವಿ. ಈಗ ದೇವರು ನೋಡುವಾಗ ಈ ಕೊಳೆತ ತರಕಾರಿ ತರ ನಾವು ಒಳಗಡೆ ನಮ್ಮ ಆತ್ಮ ಹೇಗಿತ್ತು ಅಂದ್ರೆ, ಕೊಳೆತು ಹೋದ ತರಕಾರಿಗಿಂತಲೂ ಮೋಸ ಆ ಪರಿಸ್ಥಿತಿಯಲ್ಲಿತ್ತು ನಮ್ಮೆಲ್ಲರ ಮನುಷ್ಯನ ಆತ್ಮಗಳು. ಒಬ್ಬ ಮನುಷ್ಯನಿಂದ ಪಾಪ ಆದ, ಒಂದು ಪಾಪ ಮಾಡಿದ, ಅದರ ಮುಖಾಂತರ ಮರಣ. ಇಡೀ ಲೋಕ ಅಂದ್ರೆ ನನ್ನ ನಿಮ್ಮನ್ನು ಎಲ್ಲರನ್ನು ಆವರಿಸಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕರುಣಾಮಯನಾದ ದೇವರು ನೋಡ್ತಾ ಇದ್ದಾರೆ. ಎಲ್ಲ ಕಳ್ಕೊಂಡ್ಬಿಟ್ಟಿದೆ. ಒಂದು ಸಾಂಬಾರಿಗೆ ಹಾಕಲಿಕ್ಕೆ ಯೋಗ್ಯವಾದ ತರಕಾರಿ ಒಂದೂ ಇಲ್ಲ. ಎಲ್ಲ ಡಸ್ಟ್ಬಿನ್ಗೆ ಹಾಕಬೇಕು. ಡಸ್ಟ್ಬಿನ್ ಯಾವುದು ಗೊತ್ತಾ? ದೇವರು ಕೊಳೆತಿದ್ದ ಹಾಕಲಿಕ್ಕೆ ತಯಾರು ಮಾಡಿದ ಡಸ್ಟ್ಬಿನ್ ಯಾವುದು? ನರಕ, ನಿತ್ಯಾಗ್ನಿ, ಹೆಲ್, ನರಕ. ಅದು ನಮಗಾಗಿ ಮಾಡಿದಲ್ಲ, ದೇವರು ಮನುಷ್ಯನಿಗಾಗಿ ಮಾಡಿದಲ್ಲ.
ಪಿಶಾಚಿಗೂ ಅವನ ದೂತರಿಗೂ ಮಾಡಿಟ್ಟಿದ್ದಂತ ಒಂದು ಜಾಗ. ನಮಗಾಗಿ ದೇವರು ಅವರ ಮನೆ ಸ್ವರ್ಗ ನನಗೋಸ್ಕರ ನಿಮಗೋಸ್ಕರ ದೇವರಿಟ್ಟ ಜಾಗ. ಆದರೆ ಒಬ್ಬ ಮನುಷ್ಯನಿಂದ ಪಾಪದಿಂದ ಮರಣ, ಲೋಕವನ್ನ ನಮ್ಮನ್ನ ಎಲ್ಲರನ್ನ ಆವರಿಸು ಆತ್ಮದಲ್ಲಿ ನಾವು ಡೆಡ್ ಆಗಿದ್ವಿ, ಸತ್ತು ಹೋಗಿದ್ವಿ. ದೇವರು ನೋಡುವಾಗ ಯಾರು ಜೀವವಾಗಿಲ್ಲ, ಆತ್ಮದಲ್ಲಿ ಸತ್ತು ಹೋಗಿದ್ವಿ. ಈ ಪರಿಸ್ಥಿತಿಯಲ್ಲಿರುವಾಗ ದೇವರು ಈಗ ನಮ್ಮನ್ನು ಎತ್ಕೊಂಡು ನರಕ ಹಾಕಬೇಕು, ಎಲ್ಲರನ್ನೂ ನರಕ ಹಾಕಬೇಕು. ಆದರೆ ದೇವರು ಪ್ರೀತಿ ಸ್ವರೂಪಿ, ದೇವರು ಕರುಣಾಮಯಿ. ಯೋಹಾನನ ಸುವಿಶೇಷ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ನಿಮಗೆಲ್ಲರಿಗೂ ಗೊತ್ತಿರುವಂತ ವಾಕ್ಯ, ಗೊತ್ತಿರಲೇಬೇಕಾದ ವಾಕ್ಯ. ಕ್ರೈಸ್ತ ಅಂದ್ರೆ ಈ ವಾಕ್ಯ ಗೊತ್ತಿರಬೇಕು, ಆಯ್ತಾ? ಸೊ ಯೋಹಾನನ ಸುವಿಶೇಷ Gospel of John chapter 3 verse 16, ಯೋಹಾನ 3:16. ಮಿಸ್ ಮಾಡಿದ್ರಿ, ವಿಶ್ವಾಸನ ವರ್ಣಿಸ್ತಾ ಇಲ್ಲಲ್ಲ, ಅದರಲ್ಲಿ ವಿಶ್ವಾಸ ಇಟ್ಟ ಯಾರು ಹೇಳಿಲ್ಲ, ಅದನ್ನ ಹೇಳಿಲ್ಲ. ವಿಶ್ವಾಸ ಮೇನ್. ಓಕೆ, ಮಿಕ್ಕಿದ್ದೆಲ್ಲ ಓಕೆ ಪಾಸ್. ಆದರೆ ಅದೊಂದು ವರ್ಣಿಸಿಲ್ಲ, ಮಿಸ್ ಆಯ್ತು. ನಮ್ಮ ಮಿಸ್ ಆಗಿರೋದೇ, ನಮ್ಮ ಸಹೋದರಿ ಮಿಸ್ ಮಾಡಿ ಹೇಳಿದ್ರು, ಅದೇ ಮಿಸ್ ಆಗಿರೋದು. ಮಿಕ್ಕಿದ್ದೆಲ್ಲ ನಮಗೆ ಗೊತ್ತಿದೆ. ದೇವರ ಮನುಷ್ಯನ ಎಷ್ಟಾಗಿ ಪ್ರೀತಿಸಿದ್ರು ಗೊತ್ತು, ಅವರು ಬಂದರು ಸತ್ರು ಎಲ್ಲ ಗೊತ್ತಿದೆ. ಓಕೆ ಫೈನ್. ಎನಿವೇ ಓದ್ತೀರಾ ಯಾರಾದರೂ ಕಂಪ್ಲೀಟ್ ಆಗಿ ಜಾನ್ 3:16? Praise the Lord. Hallelujah. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಪ್ರೀತಿಯ ಸಹೋದರ ಸಹೋದರರೇ, ಆತ್ಮದಲ್ಲಿ ನಾವು ಸತ್ತವರಾಗಿ ಇಂಜಿನಿಯರ್ ಆದರೂ ಪ್ರಯೋಜನ ಇಲ್ಲ, ಲಾಸ್ಟಿಗೆ ನರಕಕ್ಕೆ, ಡಾಕ್ಟರ್ ಆದರೂ ಲಾಸ್ಟಿಗೆ ನರಕಕ್ಕೆ ಹೋಗೋದು, ಬೋಧನೆ ಮಾಡೋಣ ನಾನು ನರಕಕ್ಕೆ ಹೋಗೋದು, ಎಲ್ಲರೂ ಅಲ್ಲಿಗೆ ಹೋಗೋದು. ಆತ್ಮದಲ್ಲಿ ಸತ್ತವರಾಗಿ ನಾವು ಎಷ್ಟೇ ದೊಡ್ಡ ಶ್ರೀಮಂತರಾದರೂ, ಎಷ್ಟೇ ಬಡವರಾದರೂ, ರೋಗಿಯಾದರೂ, ಆರೋಗ್ಯವಂತರೇ ಆದರೂ, ಒಳ್ಳೆಯವರೇ ಆದರೂ, ಕೆಟ್ಟವರಾದರೂ, ಯಾವ ಸ್ಥಿತಿಯಲ್ಲಿದ್ದರೂ ಆತ್ಮ ಸತ್ತು ಹೋಗಿದ್ರೆ ದೇವರ ಮುಂದೆ ನಮಗೆ ಯಾವ ಬೆಲೆಯೂ ಇಲ್ಲ. ಆದರೆ ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಆತ್ಮದಲ್ಲಿ ಸತ್ತವರಾಗಿದ್ವಿ. ಎಲ್ಲ ಮನುಷ್ಯರು ಕೂಡ. ಪ್ರೀತಿಯ ಸಹೋದರ ಸಹೋದರಿಯರೇ, ಪರಿಸ್ಥಿತಿಯಲ್ಲಿ ದೇವರು ಹೇಳ್ತಾರೆ, ದೇವರ ವಾಕ್ಯ ಹೇಳ್ತದೆ, ದೇವರು ಕೊಳೆತು ಹೋಗಿದ್ದ, ಸತ್ತು ಹೋಗಿದ್ದ ಲೋಕವನ್ನು, ಅಂದ್ರೆ ನನ್ನನ್ನು ನಿಮ್ಮನ್ನು ಎಷ್ಟಾಗಿ ಪ್ರೀತಿ ಮಾಡಿದ್ರು ಅಂದ್ರೆ ದೇವರು ಒಂದು ಪ್ಲಾನ್ ಮಾಡಿದ್ರು. ಏನ್ ಪ್ಲಾನ್ ಮಾಡಿದ್ರು ಗೊತ್ತಾ? ಒಂದು ಯೋಜನೆ ಮಾಡಿದ್ರು. ಈ ಕೊಳೆತು ಹೋದ ಆತ್ಮ ಅಥವಾ ಸತ್ತು ಹೋಗಿರುವ ಆತ್ಮಕ್ಕೆ ಒಂದು ಚಾನ್ಸ್ ಕೊಡೋಣ, ಒಂದು ಚಾನ್ಸ್ ಕೊಡೋಣ. ಏನ್ ಚಾನ್ಸ್ ಗೊತ್ತಾ? ಯಾರೆಲ್ಲ ಯೇಸು ಕ್ರಿಸ್ತನಲ್ಲಿ ಅವರ ಮರಣದಲ್ಲಿ ನಂಬಿಕೆ ಇಡ್ತಾರೋ, ಅವರ ಪುನರುತ್ಥಾನದಲ್ಲಿ ನಂಬಿಕೆ ಇಡ್ತಾರೋ, ಆ ಯೇಸುವಿನ ನಾಮದಲ್ಲಿ ನಂಬಿಕೆ ಇಡ್ತಾರೋ, ಅವರೆಲ್ಲರಿಗೂ ಈ ಪಾಪವನ್ನ ಕ್ಷಮಿಸಿ ಅವರ ಒಳಗಡೆ ಪರಿಶುದ್ಧಾತ್ಮನನ್ನು ಕೊಟ್ಟು ಅವರಿಗೆ ಬರೀ ಜೀವ, ಬರೀ ಜೀವ, ನಾಯಿ ಮರಿ, ಬೆಕ್ಕಿನ ಮರಿ ಎಲ್ಲ ಜೀವ ಇದೆ. ಅರೆ ಜೀವ ಅಲ್ಲ, abundant life, fullness of life, eternal life, ನಿತ್ಯವೂ ಜೀವಿಸುವ, ಸಾವೇ ಇಲ್ಲದೆ ಇರುವ ಒಂದು ಜೀವನ ಇವರಿಗೆ ಕೊಡೋಣ ಅಂತ ದೇವರು ಯೋಚನೆ ಮಾಡಿದರು. ನಾಟ್ ಆರ್ಡಿನರಿ ಲೈಫ್. ಈಗ ನಮಗೆಲ್ಲ ಜೀವ ಇದೆ, ಯಾರು ಸತ್ತೋದ ಅಂತ ಹೇಳ್ತೀವಿ, ಮುಗೀತು ಕತೆ. ನಾಯಿ ಮರಿ ಸತ್ತೋಯ್ತು ಅಂತ ಹೇಳ್ತೀವಿ. ನಮ್ಮ ಮನೆಯಲ್ಲಿ ಬೆಕ್ಕಿನ ಮರಿ ಸತ್ತೋದ್ರೆ ಬೆಕ್ಕಿನ ಮರಿ ಸತ್ತೋಯ್ತು ಅಂತ ಹೇಳ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಆದರೆ ಅಲ್ಲಿ ಮುಗಿತು ಅವನ ಕತೆ. ಆದರೆ ಮನುಷ್ಯನ ವಿಷಯದಲ್ಲಿ ಹಾಗಲ್ಲ. ಮನುಷ್ಯ ಆ ರೀತಿ ಆತ್ಮದಲ್ಲಿ ಸತ್ತವನಾಗಿ ಈ ಲೋಕದಿಂದ ಹೋಗ್ಬಿಟ್ರೆ ಲಾಸ್ಟಿಗೆ ನರಕಕ್ಕೆ ಹೋಗ್ಬೇಕು, ಬೇರೆ ದಾರಿ ಇಲ್ಲ, ಡಸ್ಟ್ಬಿನ್ಗೆ. ಆದರೆ ದೇವರು ಯೋಚನೆ ಮಾಡಿದ್ರು, ಒಬ್ಬರನ್ನು ಅಲ್ಲಿಗೆ ಕಳಿಸಬಾರದು, ಒಬ್ಬರು ಅಲ್ಲಿಗೆ ಹೋಗಬಾರದು, ಎಲ್ಲರೂ ನನ್ನ ಹತ್ರ ಬರಬೇಕು, ಸ್ವರ್ಗಕ್ಕೆ ಬರಬೇಕು, ಅಪ್ಪನ ಮನೆಗೆ ಬರಬೇಕು, ಆ ಸ್ವರ್ಗ ರಾಜ್ಯಕ್ಕೆ ಬರಬೇಕು. ಅದು ದೇವರ ಒಂದು ಪ್ರೀತಿ, ದೇವರ ಒಂದು ಆಲೋಚನೆ. ಅದಕ್ಕೆ ದೇವರು ದಾರಿ ಮಾಡಿದ್ರು.
ಆ ದಾರಿಯೇ ಯೇಸು. ಯೇಸು I am the way, only way to the Father. ತಂದೆ ಬಳಿಗೆ ಹೋಗಲಿಕ್ಕಿರುವ ಏಕೈಕ ದಾರಿ ಯೇಸು ಹೇಳ್ತಾರೆ, ನಾನೇ ಮಾರ್ಗ, ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಹೋಗಲಿಕ್ಕಾಗೋದಿಲ್ಲ. ನೀವು ಬೇಕಾದರೆ ಜೆರುಸಲೇಮಿಗೆ ಹೋಗಬಹುದು, ಇಸ್ರಾಯೇಲಿಗೆ ಹೋಗಬಹುದು, ಅಥವಾ ಚರ್ಚಿಗೆ ಹೋಗಬಹುದು, ಈ ಚರ್ಚಿಗೆ ಹೋಗಬಹುದು, ರಿಟ್ರೀಟ್ ಸೆಂಟರ್ಗಳಿಗೆ ಹೋಗಬಹುದು, ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಹೋಗಬಹುದು. ಆದರೆ ಈ ಲೋಕದ ಜೀವನ ಮುಗಿದ ಮೇಲೆ ಶಾಶ್ವತವಾಗಿ ಬದುಕಲಿಕ್ಕೆ ಸ್ವರ್ಗೀಯ ದೇವರ ಮನೆಗೆ, ತಂದೆಯ ಬಳಿಗೆ, ಸೌಭಾಗ್ಯಕ್ಕೆ ಹೋಗಬೇಕಾದರೆ ಮಗಳೇ, ನನಗೂ ನಿಮಗೂ ಈ ಲೋಕದಲ್ಲಿರುವ ಎಲ್ಲಾ ಮನುಷ್ಯರಿಗೂ, ಎಲ್ಲಾ ಪಾಪಿಗಳಿಗೂ, ಎಲ್ಲಾ ಜಾತಿ ಜನಾಂಗದವರಿಗೂ ಇರುವುದು ಒಂದೇ ದಾರಿ, ಏಕೈಕ ದಾರಿ. ಅದು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ಜೀವನವನ್ನು ಜೀವಿಸುವುದರ ಮುಖಾಂತರ ಮಾತ್ರ ಅದೇ, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ. ಯಾರಾದರೂ ಹೇಳಿದ್ರೆ ನಂಬಬೇಡಿ ಸಹೋದರರೇ. ಇವತ್ತು ಬಹಳಷ್ಟು ತಪ್ಪಾದ ಬೋಧನೆಗಳಿದೆ. ನಿಮಗೆ ಸ್ವರ್ಗಕ್ಕೆ ಹೋಗಲಿಕ್ಕೆ ಶಾರ್ಟ್ ಕಟ್ಗಳಿದೆ, ದಾರಿಗಳಿದೆ, 108 ದಾರಿಗಳಿದೆ ಅಂತ. ಸತ್ಯ ಅಲ್ಲ, ಅದು ಸುಳ್ಳು, ಅದು ಸೈತಾನನ ವಂಚನೆ. ಒಂದೇ ದಾರಿ, ಅದು ಯೇಸು ಮಾತ್ರನೇ. ಅದು ಯೇಸುನೇ ಹೇಳಿದ ಮಾತು, ಮನುಷ್ಯ ಹೇಳಿದ್ದಲ್ಲ. ಯೋಹಾನನ ಶುಭ ಸಂದೇಶ 14ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ಯೇಸು ಹೇಳ್ತಾರೆ, ಮಾರ್ಗವು ಸತ್ಯವೂ ಜೀವವೂ ನಾನೇ. ಹೇಳಿ ನೋಡೋಣ, ಮಾರ್ಗವು ಸತ್ಯವೂ ಜೀವವೂ ಯೇಸುವೇ. ಮಾರ್ಗವು ಜೋರಾಗಿ, ಸತ್ಯವೂ ಜೀವವೂ ಯೇಸು ಮಾತ್ರವೇ. ಸ್ತೋತ್ರ ಯೇಸುವೇ. ಹಾಲೆಲೂಯಾ, 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 ಹಾಲೆಲೂಯಾ. ಓದ್ತೀರಾ? ಬೇಗ ಟೈಮ್ ತುಂಬ ಕಡಿಮೆ ಹೋಯ್ತೀಗ. ಇನ್ನು 10 ನಿಮಿಷ ಆದ್ರೆ ಹೇಳ್ತಾರೆ ನಾನಿಲ್ಲ. ಮಾರ್ಗವು ಸತ್ಯವೂ, ಇದರ ಬಗ್ಗೆ ಇನ್ನೊಂದು ಎಕ್ಸ್ಪ್ಲೇನ್ ಮಾಡುವ. ನಾನು ಇಲ್ಲಿ ಬಂದ್ರೆ ಇಲ್ಲಿ ಬಂದ್ರೆ ದೇವರ ಚಿತ್ತ ಇದ್ರೆ ಓಕೆ. ಮಾರ್ಗವು ಸತ್ಯವೂ ಜೀವವೂ ನಾನೇ. ಯೇಸು ಹೇಳ್ತಾರೆ, ನನ್ನ ಮುಖಾಂತರ ಬಾರದ ಹೊರತು ಯಾರು ಇಲ್ಲ, ನಾನು ಕ್ರಿಶ್ಚಿಯನ್ ಆಗಿರ್ಬೋದು, ಯಾರು ಪಿತನ ಬಳಿಗೆ ಬರಲಿಕ್ಕಾಗೋದಿಲ್ಲ. ಇದು ಯೇಸು ಹೇಳಿದ ಮಾತು. ಯೇಸುವಿನ ಮುಖಾಂತರ ಹೇಗೆ ಹೋಗೋದು ಅಂತ ನಾವು ಕಲಿಯಬೇಕು, ಮತ್ತೆ ಹೋಗಬೇಕು, ಎರಡು ಬೇಕು. ನಮಗೆ ಗೊತ್ತಿರಬೇಕು. ನಾವು ಒಂದು ಊರಿಗೆ ಹೋಗಬೇಕಾದ್ರೆ ದಾರಿ ಗೊತ್ತಿರಬೇಕು. ಬರೀ ದಾರಿ ಗೊತ್ತಿದ್ರೆ ಊರು ಸೇರ್ತೀರಾ? ಈಗ ನೀವು ಮಂಗಳೂರು ಟೌನ್ಗೆ ಹೋಗಬೇಕು ಅಂದ್ಕೊಳ್ಳಿ, ಹಂಪನಕಂಟ ಹೋಗಬೇಕು ಮಂಗಳೂರು ಟೌನ್ಗೆ. ಟೌನಿಗೆ ಹೋಗಬೇಕಾದ್ರೆ ನಿಮಗೆ ಫಸ್ಟ್ ದಾರಿ ಗೊತ್ತಿರಬೇಕಾ? ಯು ಮಸ್ಟ್ ನೋ ದ ವೇ ಟು ಗೋ ದೇರ್ ಅಲ್ವಾ? ದಾರಿ ಗೊತ್ತಿರಬೇಕಲ್ವಾ? ನನಗೆ ದಾರಿ ಗೊತ್ತಾಯ್ತು, ಇದೇ ಮಂಗಳೂರು, ಲೆಫ್ಟ್ ರೈಟ್ ಎಷ್ಟು ಕಿಲೋಮೀಟರ್ ಇದೆ. ದಾರಿ ಗೊತ್ತಾದ್ರೆ ನಾನು ಹಂಪನಕಂಟ ಮಂಗಳೂರು ಸೇರ್ತೇನೆ. ಈಗ ನಾನು ನಡಿಬೇಕು. ನಮಗೆ ದಾರಿನೂ ಗೊತ್ತಿಲ್ಲ, ಲೆಫ್ಟ್ ಎಲ್ಲಿ ರೈಟ್ ಎಲ್ಲಿ ತಗೊಳ್ಳೋದು ಗೊತ್ತಾಗಿಲ್ಲ, ರೀಚ್ ಆಗಿಲ್ಲ. ಡೇಂಜರಸ್. ಬೇರೆ ಸೇರಬಾರದು ಒಬ್ಬೊಬ್ರು ಕೂಡ. ದೇವರು ಬಯಸುವ ಜಾಗಕ್ಕೆ ಹೋಗಬೇಕು. ದೇವರು ಬಯಸದೇ ಇರುವ ಜಾಗಕ್ಕೆ ಹೋಗಬಾರದು. ದೇವರು ಬಯಸದೇ ಇರುವ ಜಾಗ ನರಕ. ಅಲ್ಲಿ ನಾನು, ನೀವು, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ನಿಮ್ಮ ಜೀವನ ಸಂಗಾತಿ ಯಾರು ಹೋಗಬಾರದು. ಈ ಧರ್ಮಕ್ಕೆ ಒಂದು ಮಗು ಕೂಡ ಆನ್ಲೈನ್ ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರೋ, ನೀವು ನಿಮ್ಮ ಕುಟುಂಬದವರು ಯಾರೆಲ್ಲ ಇದ್ದೀರೋ, ನಿಮ್ಮಲ್ಲಿ ಯಾರೊಬ್ಬರು ಆ ನಿತ್ಯ ನರಕಕ್ಕೆ ಹೋಗಬಾರದು. ನಿತ್ಯ ಜೀವ ಪಡೆದುಕೊಂಡು ಸ್ವರ್ಗ ಸಾಮ್ರಾಜ್ಯಕ್ಕೆ ಬರಬೇಕು. ಇದು ತಂದೆ ದೇವರ ಚಿತ್ತ, ಯೇಸು ಸ್ವಾಮಿಯ ಚಿತ್ತ, ಸಕಲ ಸಂತರ ಮಾತವರ ಚಿತ್ತ. ನಾವೆಲ್ಲರೂ ಸ್ವರ್ಗ ಸೇರಬೇಕು ಅಷ್ಟೇ, ಬೇರೆ ಏನಿಲ್ಲ. ಯೇಸುವಿನ ಜೊತೆಯಲ್ಲಿ ನಡಿಬೇಕು, ಜೀವಿಸಬೇಕು. ತಪಸ್ಸು ಮಾಡೋದು ಒಳ್ಳೆಯದೇ. ತಪಸ್ಕಾಲ ಮಾಡಿ ಸ್ವರ್ಗಕ್ಕೆ ಹೋಗಿದ್ರೆ ತಪಸ್ಕಾಲ ಮಾಡಿ ಪ್ರಯೋಜನ ಇಲ್ಲ. ಸರಿಯಾದ ದಾರಿಯಲ್ಲಿ ಹೋಗಬೇಕು. ಹಿಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯ ಬೇಗ ತೆಗೆದುಕೊಳ್ಳೋಣ. ಹೀಬ್ರೂಸ್ ಚಾಪ್ಟರ್ 2:10. ಹಿಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 2 ವಾಕ್ಯ 10. Praise the Lord. Hallelujah. ಎಷ್ಟು ಒಳ್ಳೆ ವಾಕ್ಯ ಅಲ್ವಾ? ನಿಮಗೆ ಎಷ್ಟು ಜನ ಕೇಳಿಸ್ತೋ ಇಲ್ಲೋ ಗೊತ್ತಿಲ್ಲ.
ದೇವರು ವಾಕ್ಯ ರೀತಿ ಇದೆ, ದೇವರು ತಮ್ಮ ಮಹಿಮೆಯಲ್ಲಿ ಆ ಸ್ವರ್ಗದಲ್ಲಿ ಅವರ ಶ್ರೀಮಂತಿಕೆಯಲ್ಲಿ ಭಾಗಿಗಳಾಗಲು ಮಕ್ಕಳನ್ನೇ ಕರ್ಕೊಂಡು ಬರಲಿಕ್ಕೋಸ್ಕರ ಯೇಸು ಕ್ರಿಸ್ತರನ್ನ ಶಿಲುಬೆ ಮರಣದ ಮುಖಾಂತರ ಮಕ್ಕಳನ್ನ ಅನೇಕ ಕರ್ಕೊಂಡು ಬರಲಿಕ್ಕೆ ಈ ಭೂಮಿಗೆ ಕಳುಹಿಸಿಕೊಟ್ಟಿದ್ದು. ತಂದೆಯಾದ ದೇವರು ಈ ಭೂಮಿಗೆ ಯೇಸು ಕ್ರಿಸ್ತರನ್ನು ಕಳುಹಿಸಿಕೊಟ್ಟಿದ್ದು ಯಾಕಂದ್ರೆ ಉದ್ದೇಶ ನನ್ನನ್ನ ನಿಮ್ಮನ್ನ ಪ್ರತಿಯೊಬ್ಬರನ್ನು ಕರ್ಕೊಂಡು ಬರಲಿಕ್ಕೆ. ಎಲ್ಲಿಗೆ? ಅವರ ಮನೆಗೆ, ಸ್ವರ್ಗಕ್ಕೆ, ಅವರ ಮಹಿಮೆಯಲ್ಲಿ ಭಾಗಿಗಳಾಗಲಿಕ್ಕೆ ಮಕ್ಕಳನೇಕರು. ತಂದೆಯಾದ ದೇವರಿಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ. ದೇವರಿಗೆ ಅವರ ಮಕ್ಕಳು ಅಂದ್ರೆ ತುಂಬಾ ಇಷ್ಟ. ಆದರೆ ಯಾರು ಇಲ್ಲ, ಒಬ್ಬನೇ ಒಬ್ಬ ಏಕಮಾತ್ರ ಪುತ್ರನಿದ್ದಾನೆ, ಯೇಸು ಕ್ರಿಸ್ತ. ಸ್ವರ್ಗದಲ್ಲಿ ಒಂದೇ ಒಂದು ಮಗ ಇರಲಿಕ್ಕೆ ದೇವರಿಗೆ ಇಷ್ಟ ಆಗಿಲ್ಲ. ಅದಕ್ಕೆ ದೇವರು ಆ ಏಕಮಾತ್ರ ಪುತ್ರನಿಗೆ ಹೇಳಿದರು, ಮಗನೇ ನೀನು ಹೋಗಿ ಎಲ್ಲ ಜನರ ಪಾಪವನ್ನು ನೀನು ಹೊತ್ತುಕೋ, ನೀನು ಹೊತ್ತುಕೊಂಡು ಪಾಪ ಪರಿಹಾರ ಮಾಡು. ಯಾರೆಲ್ಲ ನಿನ್ನ ಪಾಪ ಪರಿಹಾರದಲ್ಲಿ ನಂಬಿಕೆ ಇಡ್ತಾರೋ, ನಿನ್ನ ಶಿಲುಬೆ ಮರಣದಲ್ಲಿ ನಂಬಿಕೆ ಇಡ್ತಾರೋ, ನಿನ್ನನ್ನು ನಂಬುತ್ತಾರೋ ಅವರ ಪಾಪವನ್ನು ನಾನು ಕ್ಷಮಿಸುತ್ತೇನೆ. ಅವರ ಆತ್ಮದಲ್ಲಿ ನಾನೊಂದು ಮುದ್ರೆಯನ್ನು ಓದುತ್ತೇನೆ. ಆ ಮುದ್ರೆನೇ ಹೋಲಿ ಸ್ಪಿರಿಟ್, ಪವಿತ್ರ ಆತ್ಮನನ್ನು ಅವರಿಗೆ ನಾನು ಕೊಡ್ತೇನೆ. ಹೀಗೆ ಅವರು ನನ್ನ ಮಕ್ಕಳನ್ನಾಗಿಸಿಕೊಳ್ತೇನೆ. ಆದರೆ ನೀನು ಹೋಗಿ ಅವರ ಪಾಪ ಪರಿಹಾರ ಮಾಡಬೇಕು ಅಂತ ತಂದೆಯಾದ ದೇವರು ತಮ್ಮ ಏಕಮಾತ್ರ ಪುತ್ರನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟರು. ಲೋಕಕ್ಕೆ ಅಂದರೆ ನನಗೋಸ್ಕರ, ನಿಮಗೋಸ್ಕರ, ನಮ್ಮೊಬ್ಬೊಬ್ಬರಿಗೋಸ್ಕರ ಕಳುಹಿಸಿಕೊಟ್ಟರು. ಯೇಸು ಕ್ರಿಸ್ತರು ಬಂದರು, ಮುಂದೆ ಏನು ಮಾಡಿದ್ರು ನಮಗೆಲ್ಲರಿಗೂ ಗೊತ್ತಿದೆ. ನಮ್ಮೆಲ್ಲರ ಪಾಪಗಳನ್ನ, ಶಾಪಗಳನ್ನ ಯೇಸು ಸ್ವಾಮಿ ತಮ್ಮ ಮೇಲೆ ಹೊತ್ತುಕೊಂಡ್ರು. 2 ಕೊರಿಂಥ 5:21 ದೇವರ ವಾಕ್ಯ ಹೇಳ್ತದೆ, ನಮಗೋಸ್ಕರ ಯೇಸು ಪಾಪ ಸ್ವರೂಪಿಯಾದರು. ಯೇಸು ಸ್ವಾಮಿ ಸ್ವರ್ಗದಲ್ಲಿ ಯಾರಾಗಿದ್ರು? ಸ್ವರ್ಗದಲ್ಲಿ ಯೇಸು ಯಾರಾಗಿದ್ರು? ದೇವರಾಗಿದ್ರು ಅಲ್ವಾ? ಹೌದಲ್ವಾ? ಯೇಸು ಸ್ವರ್ಗದಲ್ಲಿ ಯಾರಾಗಿದ್ರು? ದೇವರಾಗಿದ್ರ, ದೇವದೂತನಾಗಿದ್ರ? ಇವತ್ತು ಕೆಲವರು ಹೇಳ್ತಾರೆ ಯೇಸು ದೇವದೂತ ಆಗಿದ್ದಲ್ಲ. ನಂಬಿಡಿ ಆಯ್ತಾ? ಯೇಸು ದೇವರಲ್ಲ, ಪ್ರಧಾನ ದೂತ ಅಂತೆಲ್ಲ ಹೇಳುವವರಿದ್ದಾರೆ. ಡೋಂಟ್ ಬಿಲೀವ್. ನಾವು ನಂಬಿ ಹೋಗಿದ್ದೀವಿ ಎಷ್ಟೋ ಜನ ಅದರ ಹಿಂದೆ. ಎಲ್ಲ ಹೋಗಬಾರ್ದು, ಬೈಬಲ್ ಚೆನ್ನಾಗಿ ಓದಬೇಕು ಆಯ್ತಾ? ಯೇಸು ಸ್ವರ್ಗದಲ್ಲಿ ದೇವರಾಗಿದ್ರು. ಈ ಭೂಮಿಗೆ ಅವರು ಏನಾಗಿ ಬಂದರು? ಈ ಭೂಮಿಯಲ್ಲಿ ಅವರು ಜೀವಿಸುವಾಗ ಏನಾಗಿ ಜೀವಿಸಿದ್ರು? ಪರಿಶುದ್ಧನಾದ ಒಬ್ಬ ಮನುಷ್ಯನಾಗಿ ಜೀವಿಸಿದರು. ಶಿಲುಬೆ ಮೇಲೆ ಸಾಯುವಾಗ ಪಾಪ ಸ್ವರೂಪಿಯಾಗಿ ಸತ್ತರು. ಪರಿಶುದ್ಧನಾಗಿ ಅಲ್ಲ, ಪಾಪ ಸ್ವರೂಪಿಯಾಗಿ. ಓದ್ತಿರೋ ವಾಕ್ಯ 2 ಕೊರಿಂಥ 5:21 ವಾಕ್ಯ. ನಮ್ಮನ್ನ ದೇವರ ಮಕ್ಕಳನ್ನಾಗಿಸಲಿಕ್ಕೆ ಅಂದ್ರೆ ನೀತಿವಂತರನ್ನಾಗಿ ಮಾಡಲಿಕ್ಕೋಸ್ಕರ ಯೇಸು ಕ್ರಿಸ್ತರು ಏನು ಮಾಡಿದ್ರು ಅಂದ್ರೆ ನಮ್ಮ ಪಾಪಗಳನ್ನು ಹೊತ್ತು, ನಮ್ಮೆಲ್ಲರ ಪಾಪಗಳನ್ನ, ಎಲ್ಲರದ್ದು ಬಿಡಿ, ನನ್ನ ಪಾಪ ಹೇಳಿ, ನನ್ನ ಪಾಪ, ನನ್ನ ಪಾಪ ಯೇಸು ಹೊತ್ತರು. ಯಾರು ಹೊತ್ತಿದ್ದು? ಯಾರು ಹೊತ್ತಿದ್ದು? ಇವತ್ತು ಯೇಸು ಏನು ಹೇಳ್ತಾರೆ ಗೊತ್ತಾ ನಮ್ಮೆಲ್ಲರಿಗೂ? ನನ್ನನ್ನ ನೀವು ಹೊತ್ಕೊಳ್ಳಿ. ನಿಮ್ಮ ಪಾಪನ ನಾನು ಹೊತ್ಕೊಂಡಿದ್ದೀನಿ, ನನ್ನನ್ನು ನೀವು ನಿಮ್ಮ ಹೃದಯದಲ್ಲಿ ಹೊತ್ಕೊಳ್ಳಿ, ನಿಮಗೆ ಸ್ವರ್ಗ ಗ್ಯಾರಂಟಿ. ಯೇಸುನ ಯಾರೆಲ್ಲ ಹೊತ್ಕೊಂಡು ಹೋಗ್ತಿರೋ? ಕ್ರಿಸ್ಟೋಫರ್ ಅಂತ ಹೆಸರು ಯಾರಿಗಾದ್ರೂ ಇಲ್ಲಿ? ಹೂ ಇಸ್ ಕ್ರಿಸ್ಟೋಫರ್ ಹಿಯರ್? ಸಂದೇಶ ಏನಲ್ಲ ಆಯ್ತಾ? ಸಂದೇಶ ಬಂತು ತಿಳ್ಕೊತೀರಿ. ಈಗ ಸಂದೇಶ ಜಾಸ್ತಿ ಅಲ್ವಾ? ಬೋಧನೆ ಟೈಮಲ್ಲಿ ಹೆಸರು ಹೇಳೋದಲ್ಲ, ಅದಲ್ಲ. ಕ್ರಿಸ್ಟೋಫರ್ ಯಾರಿಗಿಲ್ವಾ? ಕ್ರಿಸ್ಟೋಫರ್ ಯಾರಾದ್ರೂ ಮನೆಯಲ್ಲಿ ಕ್ರಿಸ್ಟೋಫರ್ ಅಂತ ಹೆಸರು ಅವರು ಇದ್ದಾರಾ? ಒಬ್ಬರು ಇಲ್ವಾ? ಕ್ರಿಸ್ಟೋಫರ್ ಒಬ್ಬರು ಇಲ್ಲ, ಒಬ್ಬರು ಇಲ್ವಾ? ಗಂಡ, ಮಗ, ಮಗಳು, ಅಪ್ಪ, ಅಜ್ಜ, ಅಜ್ಜಿ ಯಾರು ಇಲ್ಲ. ಕ್ರಿಸ್ಟೋಫರ್ ಒಬ್ಬರು ಇಲ್ಲ. ಒಳ್ಳೆಯದಾಗಲು ನೆಕ್ಸ್ಟ್ ಕ್ರಿಸ್ಟೋಫರ್ ಅಂತ ಹೆಸರು ಆಯ್ತಾ? ಕ್ರಿಸ್ಟೋಫರ್ ಅಂದ್ರೆ ಏನಂದ್ರೆ ಕ್ಯಾರಿಯರ್ ಆಫ್ ಕ್ರೈಸ್ಟ್, ಕ್ರಿಸ್ತನನ್ನ ಹೊತ್ತಿರುವವನು ಅಂತ ಅರ್ಥ. ಒನ್ ಹೂ ಕ್ಯಾರಿಡ್ ಕ್ರೈಸ್ಟ್, ಕ್ರಿಸ್ಟೋಫರ್.
ಯೇಸುವನ್ನು ಹೊತ್ತಿರುವವನು ಅಂತ. ಎಷ್ಟು ಒಳ್ಳೆಯ ಹೆಸರಲ್ವಾ, ಕ್ರಿಸ್ಟೋಫರ್ ಅಂತ. ನಾವು ಏನೇನು ಹೆಸರು ಇಡ್ತೀವಿ, ಡಿಂಗಿ ಮಿಂಗಿ ಅಂತೆಲ್ಲ, ಅದು ಏನಂತ ಗೊತ್ತಿಲ್ಲ. ಇರಲಿ, ಪರವಾಗಿಲ್ಲ ಬಿಡಿ. ಸೊ ನಾಯಿ ಮರಿಗೆ ಬೆಕ್ಕಿನ ಮರಿಗೆಲ್ಲ ಇಡುವ ಹೆಸರು ಮಕ್ಕಳಿಗೆ ಇಟ್ಬಿಟ್ಟು ಆ ಮಕ್ಕಳು ನಾಯಿ ಮರಿ ಬೆಕ್ಕಿನ ಮರಿದಾರೆ ಆಗ್ತಾರೆ ಕೊನೆಗೆ. ಅದರಿಂದ ಕ್ರಿಸ್ಟೋಫರ್ ಅಂತ ಇಡಿ. ನೆಕ್ಸ್ಟ್ ಯಾವ್ದಾದ್ರು ಮಗು ಆದರೆ ಏನಂತ ಹೇಳಬೇಕು, ಕ್ರಿಸ್ಟೋಫರ್ ಅಂತ ಇಡಿ. ಕ್ರಿಸ್ಟೋಫರ್ ಅಂತ ಸುಮಾರು ಜನ ಇದ್ದಾರೆ, ಆದರೆ ಕ್ಯಾರಿ ಮಾಡೋದು ಮಾತ್ರ ಬೇರೆ ಇದೆ. ಬಾಟ್ಲಿ ಕ್ಯಾರಿ ಮಾಡೋದು ಕ್ರಿಸ್ಟೋಫರ್ ಇದ್ದಾರೆ, ಇನ್ನು ಬೇರೆ ಬೇರೆ ಹೊತ್ಕೊಂಡು ಹೋಗುವ ಕ್ರಿಸ್ಟೋಫರ್ ಇದ್ದಾರೆ. ಅದಲ್ಲ, ಕ್ರಿಸ್ಟೋಫರ್ ಅಂದರೆ ಕ್ರಿಸ್ತನನ್ನು ಹೊತ್ತು ಹೋಗುವವನು, ಯೇಸುವನ್ನು ಹೊತ್ತುಕೊಂಡು ಹೋಗುವವನು. ನಿಮ್ಮನ್ನೆಲ್ಲರನ್ನು ಕ್ರಿಸ್ಟೋಫರ್ ಮಾಡಲಿಕ್ಕೆ ಯೇಸು ಈ ಭೂಮಿಗೆ ಬಂದಿದ್ದು. ಅಂದರೆ ನೀವು ಯೇಸುವನ್ನು ನಿಮ್ಮಲ್ಲಿ ಹೊತ್ತುಕೊಂಡ್ರೆ ಸ್ವರ್ಗದಲ್ಲಿ ಎಂಟ್ರಿ. ನೀವು ಬೇರೆ ಏನು ಹೊತ್ಕೊಂಡು ಹೋಗಿ ಎಂಟ್ರಿ ಇಲ್ಲ, ಆಯ್ತಾ? ಯೇಸುಗೆ ಎಂಟ್ರಿ. ಯೇಸು ನನ್ನಲ್ಲಿದ್ದರೆ ಗೇಟ್ ಪಾಸ್ ಸಿಗುತ್ತೆ, ಒಳಗಡೆ ಬನ್ನಿ ಅಂತ ಕರೀತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅದು ಒಂದೇ ದಾರಿ. ಯೇಸುವಿನ ಪ್ರೀತಿಯನ್ನು ನಾವು ಮೊದಲು ಧ್ಯಾನಿಸಬೇಕು. ದೇವರ ಪ್ರೀತಿಯನ್ನು ಧ್ಯಾನಿಸಿ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡಬೇಕು. ಏನೆಂದು ವಿಶ್ವಾಸ ಇಡಬೇಕು? ಯೇಸು ನನ್ನ ಎಲ್ಲ ಸಾಲ ತೀರಿಸುತ್ತಾರೆ, ಯೇಸು ನನಗೆ ಹೊಸ ಮನೆ ಕೊಡ್ತಾರೆ, ಯೇಸು ನನಗೆ ಫಾರಿನಲ್ಲಿ ಜಾಬ್ ಕೊಡ್ತಾರೆ, ನನ್ನ ಲೈಫ್ ಸೆಟಲ್ ಮಾಡ್ತಾರೆ. ಈ ವಿಶ್ವಾಸ ಅಲ್ಲ. ಯೇಸು ಕ್ರಿಸ್ತರು ನನಗಾಗಿ ಮನುಷ್ಯನಾಗಿ ಬಂದರು, ದೇವರು ನರನಾಗಿ ಮನುಷ್ಯನಾಗಿ ಬಂದರು. ಕ್ರಿಸ್ಮಸ್ ಮಾಡಿದ್ವಿ, ಮುಗಿಸ್ಬಿಟ್ವಿ. ಈಗ ಈಸ್ಟರ್ ಸೆಲೆಬ್ರೇಷನ್ ರೆಡಿ ಆಗ್ತಾ ಇದೀವಿ. ಅದರ ಅರ್ಥ ಏನು? ಯೇಸು ನನಗಾಗಿ ದೇವರು ಮನುಷ್ಯನಾಗಿ ಬಂದರು, ಶಿಲುಬೆಯ ಮೇಲೆ ನನ್ನ ಪಾಪಗಳನ್ನೆಲ್ಲ ಹೊತ್ತುಕೊಂಡು, ಎಲ್ಲ ನನ್ನ ಪಾಪ ಅಶುದ್ಧತೆಯನ್ನು ಹೊತ್ತುಕೊಂಡು ಪಾಪ ಸ್ವರೂಪಿಯಾದರು. ದೇವ ಸ್ವರೂಪಿಯಾಗಿದ್ದಂತ ದೇವರಾಗಿದ್ದ ಯೇಸು ಪಾಪ ಸ್ವರೂಪಿಯಾದರು ನನಗೋಸ್ಕರ. ಶಿಲುಬೆಯ ಮೇಲೆ ಸತ್ತರು. ಆ ಸಾವು ನನ್ನ ಸಾವು, ನನ್ನ ಸಾವು. ನನ್ನ ಒಳಗಡೆ ಸಾವಿತ್ತಲ್ಲ, ಒಬ್ಬ ಮನುಷ್ಯನಿಂದ, ಆದಾಮನಿಂದ ನನಗೆ ಟ್ರಾನ್ಸ್ಫರ್ ಆಗಿ ಬಂದ ಸಾವು ಯೇಸು ಸ್ವಾಮಿ ತಮ್ಮ ದೇಹದಲ್ಲಿ ಹೊತ್ತುಕೊಂಡು ಶಿಲುಬೆಗೆ ಜಡಿದು ಸಾವನ್ನ ಡಿಸ್ಟ್ರಾಯ್ ಮಾಡಿದರು. He destroyed my death and offered me his eternal life through the Holy Spirit. ಪರಿಶುದ್ಧಾತ್ಮನನ್ನು ಕೊಡುವುದರ ಮುಖಾಂತರ ನಿತ್ಯ ಜೀವ ಒಳಗಡೆ ಕೊಟ್ಟರು ದೇವರು. ಯಾರಿಗೆ ಇದೆಲ್ಲ ಸಿಗುತ್ತೆ ಅಂದರೆ, ಈ ಶುಭ ಸಂದೇಶವನ್ನು ಅರ್ಥ ಮಾಡಿಕೊಂಡು ಯಾರು ನಿಜವಾಗಲೂ ಪೂರ್ಣ ಹೃದಯದಿಂದ ಯೇಸುವನ್ನು ನಂಬ್ತಾರೋ ಅವರು ನನ್ನ ರಕ್ಷಕರು, ಅವರೊಬ್ಬರೇ ನನ್ನ ರಕ್ಷಕರು, ಪಾಪದಿಂದ ರಕ್ಷಿಸಿದ ಉದ್ಧಾರಕರು. He is the only savior ಎಂದು ನಂಬುತ್ತಾರೋ ಅವರಿಗೆ ದೇವರು ಕೊಡುವ ಗಿಫ್ಟ್ ಹೋಲಿ ಸ್ಪಿರಿಟ್. ಈ ಪರಿಶುದ್ಧಾತ್ಮನ ಪಡ್ಕೊಂಡ್ರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನಿಜವಾದ ಕ್ರೈಸ್ತರಾಗ್ತೀವಿ. ಅಲ್ಲಿಂದ ನಮ್ಮ ಜರ್ನಿ, ಪ್ರಯಾಣ ಸ್ವರ್ಗದೆಡೆಗೆ, ಅಪ್ಪನ ಮನೆಗೆ ಪ್ರಾರಂಭ ಆಗುತ್ತೆ. ನಾವೆಲ್ಲರೂ ಅಲ್ಲಿಗೆ ಹೋಗಬೇಕು. ಇಲ್ಲಿ ನಾವು ಏನು ಮಾಡಿದ್ರು ವೇಸ್ಟ್, ಎಷ್ಟು ಮಾಡಿದ್ರು ವೇಸ್ಟ್. ಲಾಸ್ಟಿಗೆ ಸೇರಬೇಕಾದ ಜಾಗಕ್ಕೆ ಸೇರದೇ ಇದ್ರೆ ಇಲ್ಲಿ ಬದುಕಿ ಪ್ರಯೋಜನ ಇಲ್ಲ. ನಮಗೆ ಯೇಸು ಯಾಕೆ ಬೇಕು ಅಂದರೆ ಆ ತಂದೆ ಹತ್ರ ಹೋಗಲಿಕ್ಕೆ. ಆದ್ದರಿಂದ ಇಲ್ಲಿ ನಾವು ಮಾಡಬೇಕಾಗಿರೋದು ಒಂದೇ ಒಂದು, ಯೇಸುವಿನ ಸಂಬಂಧದಲ್ಲಿ ಪ್ರತಿದಿನ ಜೀವಿಸಬೇಕು ಅಷ್ಟೇ. ಬೇರೆ ಏನು ದೇವರು ಬಯಸ್ತಾ ಇಲ್ಲ. ತಂದೆಯಾದ ದೇವರ ಚಿತ್ತ ಇಷ್ಟೇ. ನಾವು ಯಾರ್ಯಾರೋ ಸಂಬಂಧದಲ್ಲಿ ಬದುಕ್ತೀವಿ. ಬೇಸ್ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಸಂಬಂಧದಲ್ಲಿ ಬದುಕ್ತಾ ಇದ್ದೀನಾ? ಆಸ್ ಎ ಕ್ರಿಶ್ಚಿಯನ್, ಒಬ್ಬ ಕ್ರೈಸ್ತನಾಗಿ ನಾನು ಯೇಸುವಿನ ಸಂಬಂಧದಲ್ಲಿ ಬದುಕ್ತಾ ಇದ್ದೀನಾ? ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದಿಲ್ಲದೆ ನಾವು ಏನೇ ಮಾಡಿದ್ರು, ಎಷ್ಟೇ ಪ್ರಾರ್ಥನೆಗಳನ್ನು ಮಾಡಿದ್ರು, ಉಪವಾಸ ಮಾಡಿದ್ರು, ತಪಸ್ಸು ಕಾಲ ಮಾಡಿದ್ರು, ಬೈಬಲ್ ಓದಿದ್ರು, ಏನೇ ಮಾಡಿ ನೀವು ವ್ಯರ್ಥ ವ್ಯರ್ಥ ವ್ಯರ್ಥ. ಯೇಸುವಿನ ಸಂಬಂಧದಲ್ಲಿ ಇದ್ದು ನೀವು ಏನೇ ಮಾಡಿದ್ರು ಅದು ಬ್ಲೆಸ್ಸಿಂಗ್ ಇರುತ್ತೆ. ಸಂಬಂಧದಲ್ಲಿ ನೀವು ಏನೇ ಮಾಡಿದ್ರು ಏನೂ ಇರುವುದಿಲ್ಲ. ಆದ್ದರಿಂದ ಆ ಸಂಬಂಧಕ್ಕೆ ಬರಲಿಕ್ಕೆ ಧ್ಯಾನದಲ್ಲಿ ಯೇಸುವಿನ ಸಂಬಂಧಕ್ಕೆ ನನಗೂ ನಿಮಗೂ ಬರಲಿಕ್ಕೆ ಆಗಬೇಕು. ಇದರ ಮುಖಾಂತರ ನಮ್ಮ ಕುಟುಂಬಕ್ಕೆ ನಾವು ಒಂದು ದೊಡ್ಡ ಬ್ಲೆಸ್ಸಿಂಗ್ ಆಗಬೇಕು. ಎದ್ದು ನಿಂತುಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ವಿಶ್ವಾಸ ಇಡಿ. ದೇವರು ನನ್ನನ್ನು ಎಷ್ಟಾಗಿ ಪ್ರೀತಿಸಿದರು ಎಂದರೆ, ಆತ್ಮದಲ್ಲಿ ಸತ್ತು ಹೋಗಿದ್ದ ನನಗೆ ಜೀವ ಕೊಡುವುದಕ್ಕಾಗಿ ಜೀವವಾದ ದೇವರು ಈ ಭೂಮಿಗೆ ಮನುಷ್ಯನಾಗಿ ಬಂದರು. ಯೇಸು ನನ್ನ ಮರಣವನ್ನೆಲ್ಲ ಅವರು ತಮ್ಮ ದೇಹದಲ್ಲಿ ಹೊತ್ತುಕೊಂಡು
ಅವರಲ್ಲಿದ್ದ ಆ ಕ್ರಿಸ್ತ ಆತ್ಮವನ್ನ, ಜೀವವನ್ನ ನನಗಾಗಿ ಕೊಟ್ಟರು. ಅವರಲ್ಲಿ ವಿಶ್ವಾಸ ಇಡುವುದರ ಮುಖಾಂತರ ಆ ಜೀವ ನನಗೆ ಲಭಿಸುವಂತೆ ಮಾಡಿದರು. ನಂಬೋಣ, ಯೇಸು ನನ್ನ ಪಾಪವನ್ನು ಹೊತ್ತಿದ್ದಾರೆ, ನನ್ನನ್ನು ಪಾಪದಿಂದ ರಕ್ಷಿಸಿದ್ದಾರೆ. He is my savior. He saved me. ಅವರಿಗೆ ಸ್ತೋತ್ರ ಹೇಳೋಣ. Thank you Jesus. ಪಾಪದ ಮರಣದಲ್ಲಿದ್ದ ನನ್ನನ್ನು ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ರಕ್ಷಿಸಿದ ದೇವರು. ನಾವು ಹಾಡಿನ ಸಾಲುಗಳಲ್ಲಿ ಹಾಡ್ತೀವಿ, ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಹೇಳೋಣ, ಪಾಪದ ಮರಣದಲ್ಲಿ ಇದ್ದಂತ ನನ್ನ ಹೌದು ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ, ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಪ್ರೀತಿ ಶಾಶ್ವತ ಎಂದೆಂದು ದೇವಾ, ನಿನ್ನ ಪ್ರೀತಿ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಯೇಸುವೇ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. Praise the Lord. ಒಂದು 5 minutes ಬ್ರೇಕ್ ಇದೆ. ಯಾರಿಗೆಲ್ಲ ಬೇಕೋ ಬ್ರೇಕ್ ತಗೋಬೇಕು ಅನ್ಸುತ್ತೋ ಅಂಥವ್ರು ಮಾತ್ರ ಹೋಗಿ ನೀರು ಕುಡ್ಕೊಂಡು ಮುಖ ತೊಳ್ಕೊಂಡು ಬನ್ನಿ. ಓನ್ಲಿ 5 minutes. ಇಲ್ಲಿ ಹಾಡ್ತಾ ಇರ್ತೀವಿ, ದೇವರನ್ನ ಸ್ತುತಿಸ್ತಾ ಇರ್ತೀವಿ. ಆ ಟೈಮಲ್ಲಿ ನೀವು ಹೋಗಿ ಎಮರ್ಜೆನ್ಸಿ ನೀಡ್ ಏನಿದೆ ಮುಗಿಸ್ಕೊಂಡು ಬೇಗ ವಾಪಸ್ ಬನ್ನಿ. ಅದು ಇದು ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ನಾವು ಧ್ಯಾನದಲ್ಲಿದ್ದೇವೆ, ಧ್ಯಾನ ಮಾಡೋಣ. ದೇವರ ವಾಕ್ಯವನ್ನು, ದೇವರ ಪ್ರೀತಿಯನ್ನು ಮೆಡಿಟೇಟ್ ಮಾಡೋಣ, ಧ್ಯಾನಿಸೋಣ. ನಾವು आम्ही सगळी उभी राहूया. येतो ओढत्या देवाक आमच्या पासून जीव दिल्या सोम्याक आम्ही सांगया, वय जेजो पातकांत हांव जियेलो, पाताक हांवें केलें भगत सोम्या. हे घडीभर आमी केल्ली पातकां, आमी केल्ली सर वायट करणी, आमी केल्ली देवाच्या उतरा विरोध, जे कितें विरोध गेल्या सगळं आमी आमच्या मनांत आमी हाडया, सगळं आमी काळजांत आमच्या कंसोवया आनी आमचें जिवीत ह्या घडये सोम्याक आमी भेटोवन दिया. जेजो तुज्या विरोध हांव केलो, म्हज्या सोम्या विरोध हांवें पाताक केलें. हांव तुज्या भितर तुज्या मुखार रावंक हांव योग्य न्ही. तुजे कडेन माफ मागूंक सयत हांव योग्य न्ही. तुज्या मुखार हात उबान मागोंक सयत हांव योग्य न्ही. पूण तुवें म्हाका तुजो बापूय, तुका बापूय म्हूण आपोवचें हक्क तुवें म्हाका दिलाय.
त्या खुर्सान तुवें उमकळटाना बाबा तांकां बक्षे म्हूण तुवें सांगलाय. आज म्हाका अनेकल्याक बक्षूंक त्रास जाता, म्हाका कश्ट जातात. ह्या घडये त्या बक्षांचो स्पिरीट म्हाका दी सम्या. त्या बक्षांचो स्पिरीट म्हाका दी. आज म्हजी भुरगीं म्हज्या मुखार वायट वाटे घेताना, म्हजी भुरगीं म्हाका म्हज्या उतराक आड वेताना म्हाका कश्ट भोगतात. पूण तूं जावन आसाय म्हजो बापूय, सर्गीचो बापूय. हांव म्हज्या आवयच्या गर्भांत येवच्या फुडेंच तूं म्हाका नेणाय, तूं म्हाका जणाय. आनी जेन्ना हांव तुज्या उतरां विरोध येता तितलेंच कश्ट तुका जाता सम्या, तितलेंच दूख तुका भोगता. ह्या घडये हांव तुजे कडेन माफ मागता. हांव सांगता भोगस म्हाका पातकांत हांव जियेलो सम्या. आमच्या हात आमी उचलून आमचे दोळे आमी बंद करया. घडीभर आमचे जिवीत आमी नियाळया. सम्या संग आमच्या पातकी जिवीत आमी भेटोवया. खऱ्या दुखीन काळजान आमी सांगया पातकांत हांव जियेलो. भोगस सम्या, पाताक हांवें केलें म्हज्या कुडी विरोध, म्हज्या अदम्या विरोध. पाताक हांवें केलें म्हज्या काळजांत, पाताक हांवें केलें म्हज्या काळीज. ह्या घडये काळोखान भरला. म्हाका भोगस. पात घावे केला
Somia muja Patak muci Jesu Gurinmu carilah Patak avekelah Somia muja Bersengia patkan daun ciela Patkan hau ciela Bogesi maka Patak avekelah Somia muja Patkan hau ciela Yesu maka Patak avekelah Somia muja Oh Yesus Berat bersama तुम्हें गले वो सामना सा स्वास तुझो आणि आवत मो या घडी खालो गाथसा तुम्हें विरोधाने पता केले तुम्हें दिलो तुमो आश्रित केलो मेळ केलो सोम्या सैतानाच्या अधीन केलो आणि या घडी मुझो तुमो तुका समर्पित असता मुझे कते वारेले तर रगत या घडी मुझे आत्म्यार वारुंदी मुझे कुडीर वारुंदी मुझे ते वारुंदी सोम्या Jesu Atmiatmu cariklah Patak avekelah Somia muja Patakmu Jesu Atmiatmu cariklah kami kele Patkan hau ciela Ngurus Yesu maka Patkan avekelah Somia muja Yesus Patkan hau ciela Patkan hau ciela Yesu maka Patak avekelah Somia muja Amcha hatami usani Amcha hatami ubana sanya Somia patak avekelah Bogo Somia मुझे विरोध पता केले मुझे एक सोम्या विरोध आहे पता केले मुझे जेसू विरोध आहे पता केले मुझे कधी जीव दिला सोम्याकर परत परत आम्ही कसिलो परत परत त्याचे गाय आम्ही जीव केले परत परत त्याच्या तोंडात आम्ही ठिपी उडवली परत परत त्याला आम्ही नकार केलो आणि ह्या घडी माफ मागता सोम्या माफ मागता परत वासांच्या पात्रात आमची येलो सोम्या पात्रान हाव चिला Bogos Yesu maka